ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಉಡುಪಿ ಜಿಲ್ಲೆಯ ಜನರಿಗಿದೆಯಾ ಡೆಂಗ್ಯೂ ಆತಂಕ? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಯಾಕಂದರೆ ಅಲ್ಲಲ್ಲಿ ಸಾಕಷ್ಟು ಪ್ರಕರಣಗಳು ಡೆಂಗ್ಯೂ ಜ್ವರದ ಕುರಿತಾಗಿ ಕೇಳಿ ಬರ್ತಾ ಇದೆ. ಇದಲ್ಲದೆ ಹಲವರಲ್ಲಿ ಈಗಾಗಲೇ ಡೆಂಗ್ಯೂ ಜ್ವರ ದೃಢ ಕೂಡ ಪಟ್ಟಿದೆ. ಕಳೆದ ತಿಂಗಳು ಸಂಬಂಧಪಟ್ಟ ಹಾಗೆ ಮಲೇರಿಯಾ ಮಾಸಾಚರಣೆಯನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಏರ್ಪಡಿಸಿತ್ತು. ಈ ಬರುವ ತಿಂಗಳು ಅಂದರೆ ಈ ತಿಂಗಳು ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ಡೆಂಗ್ಯೂ ಮಾಸಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದಾರೆ. ಸೊ ಸಂಬಂಧಪಟ್ಟ ಹಾಗೆ ಅಲ್ಲಲ್ಲಿ ಡೆಂಗ್ಯೂ ಪ್ರಕರಣಗಳಾಗಿರ್ಬೋದು ಅಥವಾ ಮಲೇರಿಯಾ ಪ್ರಕರಣಗಳು ಅಥವಾ H1N1 ಪ್ರಕರಣಗಳು, ಹೀಗೆ ಅನೇಕ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಎದುರಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಇದಲ್ಲದೆ ಹಲವು ಬೇರೆ ಬೇರೆ ಊರುಗಳಿಂದ ವಲಸೆಗೆ ಜನರು ಕೂಡ ಬರ್ತಾ ಇದ್ದಾರೆ. ಸೊ ಈ ಒಂದು ರೋಗದ ಭೀತಿ ಏನು, ಇದರ ಒಂದು ನಕಾರಾತ್ಮಕ ಪ್ರಭಾವ ಏನು, ಹಾಗೂ ಇದು ಹೇಗೆ ಹರಡುತ್ತೆ ಅಥವಾ ಇದನ್ನು ಹರಡೋದಕ್ಕಿಂತ ತಡೆಯುವಂಥದ್ದು ಹೇಗೆ, ಈ ಕ್ರಮಗಳು ಏನು, ಇದರ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಸಾಗುತ್ತೆ. ಇದಲ್ಲದೆ ಜುಲೈ ತಿಂಗಳಲ್ಲಿ ಬರುವ ತಿಂಗಳಲ್ಲಿ ಡೆಂಗ್ಯೂ ಮಾಸಾಚರಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಡೆಂಗ್ಯೂ ಜ್ವರವನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾರೆ, ಇದರ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಇವತ್ತಿನ ನಮ್ಮ ವಿಶೇಷ ಅತಿಥಿ. ಮೊದಲಾಗಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರ ಹೆಸರು ಡಾಕ್ಟರ್ ಪ್ರಶಾಂತ್ ಭಟ್, ಜಿಲ್ಲಾ ಮಲೇರಿಯಾ ಅಧಿಕಾರಿ. ಮೊದಲಾಗಿ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಹೇಳಿದ ಹಾಗೆ ಈ ತಿಂಗಳಲ್ಲಿ ಏನು ನೀವು ಮಲೇರಿಯಾ ಮಾಸಾಚರಣೆಯನ್ನು ಆಚರಿಸಿದ್ರಿ ಅಥವಾ ಒಂದು ಕಾರ್ಯಕ್ರಮವನ್ನು ಆಚರಿಸಿದ್ರಿ. ಸೊ ಬರುವ ತಿಂಗಳಿಗೆ ಅಂದರೆ ಜುಲೈಯಲ್ಲಿ ಈಗಾಗಲೇ ಡೆಂಗ್ಯೂ ಮಾಸಾಚರಣೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀರಾ. ಹೌದು. ಸೊ ಈಗಾಗಲೇ ಡೆಂಗ್ಯೂ ಪೀಡಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಕಳೆದ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರು ಕೂಡ ಈ ವರ್ಷ ಡೆಂಗ್ಯೂ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಡೆಂಗ್ಯೂ ಜ್ವರದ ಭೀತಿ ಏನು, ಇದರ ಒಂದು ಪ್ರಭಾವ ಏನು, ಇದರ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ನೀಡ್ಬೋದಾ? ಡೆಂಗು ಎಲ್ರಿಗೂ ಗೊತ್ತಿರುವ ಹಾಗೆ ಡೆಂಗು ಒಂದು ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ. ವೈರಸ್ನಿಂದ ಬರುವಂಥ ಕಾಯಿಲೆಗಳು ಹೊಸತೇನಲ್ಲ. ಸಾಕಷ್ಟು ಮೊದಲಿಂದನೂ ಮನುಷ್ಯನಿಗೆ ವೈರಸ್ನಿಂದ, ಬ್ಯಾಕ್ಟೀರಿಯಾದಿಂದ ಜ್ವರ ಬರುತ್ತೆ, ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ. ಡೆಂಗುನಲ್ಲಿ ಒಂದೇ ಒಂದು ವಿಶೇಷವಾದಂಥ ಒಂದು ಗುಣ ಇರುವಂಥದ್ದು, ಇದು ಹೆಮೊರೆಜಿಕ್ ವೈರಸ್ ಅಂತೇಳಿ ಕರಿತೇವೆ. ಸೊ ಕೆಲವಷ್ಟು ಜನರಲ್ಲಿ, ಒಂದು 100 ಜನರಿಗೆ ಅದು ಅಫೆಕ್ಟ್ ಆದರೆ ಅದರಲ್ಲಿ ಕೆಲವಷ್ಟು ಜನಕ್ಕೆ, ಒಂದು 10-15% ಏನು ಜನ ಇದೆ, ಅವರಿಗೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳಿರ್ತವೆ. ಆ ಒಂದು ಕಾಂಪ್ಲಿಕೇಶನ್ ಆಗುವಂಥ ಸಂದರ್ಭದಲ್ಲಿ ಇನ್ನೂ ಕೆಲವಷ್ಟು ಜನಕ್ಕೆ ಏನಾದ್ರು ರಕ್ತಸ್ರಾವ ಆಗುವಂಥದ್ದು ಅಥವಾ ಮಿದುಳಿಗೆ ಆ ಒಂದು ಅಫೆಕ್ಟ್ ಆಗುವಂಥದ್ದು ಅಥವಾ ಮಿದುಳು ಜ್ವರ ಆಗುವಂಥದ್ದು, ಅದನ್ನು ಕೂಡ ನಾವು ನೋಡಿದ್ದೇವೆ. ಕಾಂಪ್ಲಿಕೇಶನ್ ರೇಟ್ ಏನಿದೆ ಉಳಿದ ವೈರಲ್ ಜ್ವರಗಳಿಗೆ ಸಂಬಂಧಪಟ್ಟರೆ ಅಥವಾ ಕಂಪೇರ್ ಮಾಡಿದರೆ ಈ ಡೆಂಗು ವೈರಸ್ನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಥರ ಒಂದು ಭೀತಿ ಇರೋದ್ರಿಂದ ಜನರಿಗೆ ಈ ಸಂದರ್ಭದಲ್ಲಿ ಡೆಂಗು ಸಂಬಂಧ ಭೀತಿ ಇರುವಂಥದ್ದು ಸ್ವಾಭಾವಿಕ. ಸೊ ಇದು ಡೆಂಗು ಸಂಬಂಧ ಇರುವಂಥದ್ದು. ಇದು ಎಲ್ಲ ಕಡೆನಲ್ಲಿಯೂ, ಇಲ್ಲಿ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಡೆಂಗು ಬಗ್ಗೆ ಇದೇ ಒಂದು ಭೀತಿ ಇರ್ತದೆ. ಮಳೆಗಾಲ ಬಂದರೆ ಡೆಂಗು ಭೀತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಮಳೆಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಈ ವೈರಸ್ನಿಗಿಂತ ಹೆಚ್ಚಾಗಿ ವೈರಸ್ಸನ್ನು ಕೊಂಡೊಯ್ಯುವಂಥ ಏನು ಮಾಸ್ಕಿಟೋಸ್ ಇದೆ ಅಥವಾ ಸೊಳ್ಳೆಗಳಿದ್ದಾವೆ, ಈ ಸೊಳ್ಳೆಗಳ ಒಂದು ಹಾವಳಿ ಜಾಸ್ತಿ ಆಗೋದ್ರಿಂದ ಹಾಗಾಗಿ ಈ ಸಂದರ್ಭದಲ್ಲಿ ಡೆಂಗು ಭೀತಿ ಕೂಡ ಜಾಸ್ತಿ ಆಗುವಂಥದ್ದು ಸ್ವಾಭಾವಿಕ. ಯಾಕಂದ್ರೆ ಈಗ ಮಳೆ ಕಮ್ಮಿ ಆಗ್ತಾ ಇದೆ ಉಡುಪಿಯಲ್ಲಿ. ಹೌದು. ಮಳೆ ಕೂಡ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು, ವಿಳಂಬವಾಗ್ತಾ ಇದೆ ಮಳೆ ಆಗುವಂಥದ್ದು. ಸೊ ಇದರಿಂದ ಹೆಚ್ಚಾಗಿ ಡೆಂಗ್ಯೂ ಹರಡ್ತಾ ಇದೆ. ಇದು ಒಂದು ರೀತಿಯ ರೋಗಕ್ಕೆ ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿಕೊಡ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಾವು ಗಮನಿಸಿದರೆ ಸೊಳ್ಳೆ ಬೆಳೆಯಲಿಕ್ಕೆ ನೀರು ಬೇಕು. ಆದರೆ ನೀರು ಕಂಟಿನ್ಯೂಸ್ ಆಗಿ ಫ್ಲೋ ಆದರೆ, ಕಂಟಿನ್ಯೂಸ್ ಆಗಿ ಬಿದ್ದು ಅದು ಹರಿದುಕೊಂಡು ಹೋದರೆ, ಅದು ಮೊಟ್ಟೆ ಏನು ಇಡ್ತದೆ ನೀರಿನಲ್ಲಿ, ಅದು ಕೂಡ ಹರಿದುಕೊಂಡು ಹೋಗುತ್ತೆ. ಸೊ ಹಾಗಾಗಿ ಇಂಟರ್ಮಿಟೆಂಟ್ ಆಗಿ ಏನಾದರೂ ಈ ಥರ ಮಳೆ ಬಂದರೆ ಆವಾಗ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ನೀರಿನ ಕಲೆಕ್ಷನ್ ಸುಮಾರು ಒಂದು 8-10 ದಿವಸ ಕಲೆಕ್ಷನ್ ಬೇಕಾಗುತ್ತೆ. ಒಂದು ಸಲ ಮೊಟ್ಟೆ ಇಟ್ಟ ನಂತರ ಅದು ಹೊರಗಡೆ ಬಂದು ಮತ್ತೆ ಮೊಟ್ಟೆ ಒಡೆದು ಅದು ಮರಿಯಾಗಿ ಅದು ಹೊರಗಡೆ ಹಾರಕ್ಕೆ ಸ್ಟಾರ್ಟ್ ಆಗೋಕ್ಕೆ ಸುಮಾರು 10-12 ದಿವಸ ತಗೊಳುತ್ತೆ. ಸೊ 12 ದಿವಸಗಳ ಏನು ಅವಧಿ ಇದೆ, ಸೊ ಅಷ್ಟು ದಿವಸ ನೀರಲ್ಲಿ ನಿಂತ್ಕೊಂಡಿದ್ರೆ ಆವಾಗ ಸೊಳ್ಳೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಂಟರ್ಮಿಟೆಂಟ್ ಏನು ಆಗಾಗ ಬರುವಂಥ ಮಳೆ ಏನಿದೆ, ಸೊ ಅದು ಸ್ವಲ್ಪ ಮಟ್ಟಿಗೆ ಮಾಸ್ಕಿಟೋವನ್ನು ಜಾಸ್ತಿ ಮಾಡುವಂಥ ಸಂದರ್ಭ ಇದೆ. ಕರೆ ಸರ್, ಕರೆನ ಸ್ವೀಕರಿಸೋಣ. ಹಲೋ, ನಮಸ್ತೆ. ಕರೆ ಕಟ್ಟಾಗಿದೆ. ಈಗಾಗಲೇ ಹೇಳಿದ ಹಾಗೆ ಏನು ಮಳೆಗಾಲದ ಸಂದರ್ಭದಲ್ಲಿ ಅಥವಾ ಮಳೆ ವಿಳಂಬವನ್ನು ಕಾಣ್ತಾ ಇದೆ. ಸೊ ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಇದರ ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾತು ಹೌದು, ಎಷ್ಟು ಒಂದು ರೀತಿ ಸತ್ಯ ಅಂತಾನೆ ಕಾಣಿಸುತ್ತೆ. ಇನ್ನೊಂದು ವಿಚಾರವಾಗಿ ನೋಡೋದಾದ್ರೂ ಕೂಡ ಈ ಮಲೇರಿಯಾ ಮತ್ತೆ ಡೆಂಗ್ಯೂ ಬಂದಾಗ ಎಷ್ಟೋ ಜನ ಈ ವಿಚಾರವಾಗಿ ಕನ್ಫ್ಯೂಸ್ ಆಗ್ತಾರೆ. ಸೊ ಎರಡು ಜ್ವರಗಳನ್ನ ಕೂಡ ಒಂದೇ ಜ್ವರ ಅಂತಾನೆ ಭಾವಿಸ್ತಾರೆ. ಸೊ ಇದೆರಡಕ್ಕೆ ಇರುವಂಥ ಡಿಫ್ರೆನ್ಸ್ ಏನು, ಮಲೇರಿಯಾ ಅಥವಾ ಡೆಂಗ್ಯೂ?
ಮಲೇರಿಯಾ ಮತ್ತು ಡೆಂಗ್ಯೂಗೆ ಸಾಕಷ್ಟು ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸನ್ನು ನಾವು ಸರ್ ನೋಡ್ತೀವಿ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ನಮಸ್ತೆ ಸರ್. ಸರ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸಾಧು ಪೂಜಾರಿ ಅಂತ ಹೊರಂಗಿ ಬ್ರಹ್ಮಾವರ ಹೇಳಿದ್ದ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಡೆಂಗ್ಯೂ ಜ್ವರದ ಭೀತಿ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಸಂಬಂಧಪಟ್ಟ ಹಾಗೆ ಜಿಲ್ಲಾ ಆರೋಗ್ಯ ಇಲಾಖೆಯು ಕೂಡ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಡೆಂಗ್ಯೂ ಮಾಸಾಚರಣೆ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸರ್ ನಾವು. ಸರ್, ನಮ್ಮಲ್ಲಿ ಹಿಂದೆ ಈಗ ಹಂಚಿನ ಫ್ಯಾಕ್ಟರಿ ಇದು ತೆಗೆದು ನೀರೆಲ್ಲ ನಿಂತಿದೆ ಇಲ್ಲಿ. ಅದು ನಿಂತು ಈಗ ಮಳೆ ಕಡಿಮೆ ಆಗಿ ನೀರು ಹೋಗ್ತಿಲ್ಲ. ಅದರಲ್ಲಿ ವೈರಸ್ ಜಾಸ್ತಿ ಆಗಿದೆ. ಅದು ನಮ್ಮ ಹೊಳೆ ಸೈಡ್ ಹಿಂದೆಗಡೆ ಹೊಳೆ ಎದುರುಗಡೆ ನೀರು ತೆಗೆದ ನೀರಲ್ಲಿ ಎಲ್ಲ ಪಟ್ಟಿ ನೀರಿತ್ತು. ಅದರಲ್ಲಿ ಬಹಳಷ್ಟು ವೈರಸ್ ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ನಾವು ಬ್ರಹ್ಮಾವರ ಹೆರಂಜಿ ಅಂತ ಗೊತ್ತಾಗತ್ತೆ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ದಿವಸ ಕಾಳಜಿ ತಗೊಂಡು ಅದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ಳೋಣ. ಎಸ್ ಸರ್, ಧನ್ಯವಾದ. ಒಂದು ತಮ್ಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಸರ್, ಈಗಾಗಲೇ ಹೇಳಿದ ಹಾಗೆ ಕೆಲವು ಆಯಾ ಪ್ರದೇಶಗಳಲ್ಲಿ ಹೆಚ್ಚಾಗಿ ಒಂದು ಜ್ವರದ ಭೀತಿ ಕಾಣಿಸ್ತಾ ಇದೆ. ಸೊ ಅಲ್ಲಿರುವಂತಹ ಒಂದು ಅಸ್ವಚ್ಛತೆ ಕಾರಣನೋ ಅಥವಾ ಅಲ್ಲಿ ರೋಗ ಇರುವಂತಹ ಜನರ ಸಂಖ್ಯೆ ಜಾಸ್ತಿ ಇದೆ, ಇದರಿಂದ ಹರಡ್ತಾ ಇದೆ ಅಂಥದ್ದೇನಾದರೂ ಒಂದು ವಾತಾವರಣ ಇದೆಯಲ್ಲಿ? ಎರಡೂ ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣ ಇರುತ್ತೆ. ಒಂದನೇದು ಅಲ್ಲಿ ಏನಾದರೂ ರೋಗ ಬರಬೇಕು ಅಂತಂದರೆ ಒಂದನೇದು ಆ ಒಂದು ಭಾಗಕ್ಕೆ ಈ ಒಂದು ಡೆಂಗು ವೈರಸ್ಸು ಪ್ರವೇಶ ಮಾಡಬೇಕು. ಸೊ ತಾವು ಗಮನಿಸಿದರೆ ನಮ್ಮ ಉಡುಪಿ ಜಿಲ್ಲೆ ಏನಿದೆ ಇದರಲ್ಲಿ ಈ ವೆಕ್ಟರ್ ಬಾರ್ನ್ ಡಿಸೀಸ್ ಅಥವಾ ಈ ಸೊಳ್ಳೆಯಿಂದ ಹರಡುವಂಥ ರೋಗಗಳಿಗೆ ಪೂರಕವಾಗಿ ಸೊಳ್ಳೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆಯುವಂಥ ಒಂದು ವಾತಾವರಣ ಇದೆ. ಕಾರಣ ಇಷ್ಟೇ, ನಮ್ಮ ಜಿಲ್ಲೆ ಕರಾವಳಿ ಭಾಗ. ಕರಾವಳಿಯಲ್ಲಿ ಏನಿದೆ ವರ್ಷ ಪೂರ್ತಿಯಾಗಿ ತೇವಾಂಶ ಜಾಸ್ತಿ ಇದೆ. ತೇವಾಂಶ ಜೊತೆಯಲ್ಲಿ ಸುಮಾರು 30 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಇರುತ್ತೆ. ಸೊ ನಮ್ಮದು ಯಾವತ್ತೂ 25ಕ್ಕಿಂತ ಕಮ್ಮಿ ಬರಲ್ಲ, 25 ಡಿಗ್ರಿಗಿಂತ ಕಮ್ಮಿ ನಮ್ಮಲ್ಲಿ ಬರಲ್ಲ. ಹಾಗಂತ 30, 32, 35ವರೆಗೆ ಹೋಗುತ್ತೆ. ಸೊ ಈ ಒಂದು ಎವರೇಜ್ ಒಂದು 30 ಡಿಗ್ರಿ ಸೆಂಟಿಗ್ರೇಡ್ ಏನಿದೆ ಅದು ಉಷ್ಣಾಂಶ ಇದೆ, ಸುಮಾರು 60%ಗಿಂತನೂ ಹೆಚ್ಚಿಗೆ ಹ್ಯೂಮಿಡಿಟಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಏನಾಗುತ್ತೆ, ಈ ಭಾಗದಲ್ಲಿ ಸದಾ ಕಾಲ ಈ ಒಂದು ಮಾಸ್ಕಿಟೋ ಬ್ರೀಡಿಂಗಿಗೆ ಪೂರಕವಾದಂಥ ಒಂದು ವಾತಾವರಣ ಇರುತ್ತೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಓಪನ್ ವೆಲ್ಗಳು, ಪ್ರತಿಯೊಂದು ಕಡೆ ಓಪನ್ ವೆಲ್ಗಳು, ಬೋರ್ವೆಲ್ಗಳ ಸಂಖ್ಯೆ ಕಮ್ಮಿ ಇದೆ. ಹಾಗೆಯೇ ಅಲ್ಲಿ ಕೆರೆಗಳನ್ನು ನೋಡ್ತೇವೆ. ಸೊ ಅದೇ ರೀತಿಯಲ್ಲಿ ತುಂಬ ಕಡೆಗಳಲ್ಲಿ ಇತ್ತೀಚೆಗೆ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇಲ್ಲ, ನಮ್ಮಲ್ಲಿ ವಾಟರ್ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಯಾವ್ಯಾವುದೋ ಬಕೆಟ್ನಲ್ಲಿ ಅಥವಾ ಯಾವುದೋ ಒಂದು ಟಂಬ್ಲರ್ಗಳಲ್ಲಿ ಸಿಕ್ಕಿದ ಪಾತ್ರೆಗಳಲ್ಲಿ ನಾವು ನೀರನ್ನು ತುಂಬಿಕೊಳ್ಳೋದನ್ನು ನೋಡ್ತೇವೆ. ಎಸ್ಪೆಷಲಿ ಈಗ ಏನು ತಾವು ಹೇಳ್ತಾ ಇದ್ದೀರಾ, ಕೆಲವಷ್ಟು ಔಟ್ಬ್ರೇಕ್ ಏರಿಯಾಗಳು ಅಲ್ಲಿ ನಾವು ನೋಡಿದ ಹಾಗೆ ಅಲ್ಲಿ ಕಲೆಕ್ಟೆಡ್ ವಾಟರ್ ಏನಿದೆ ಅದು ಜಾಸ್ತಿ ಇದೆ. ಕಲೆಕ್ಟೆಡ್ ವಾಟರ್, ಸ್ಟ್ಯಾಗ್ನೆಂಟ್ ವಾಟರ್ ಎಲ್ಲೋ ಬಿದ್ಕೊಂಡಿರುವಂಥದ್ದು. ಬಟ್ ಇದು ಪರ್ಪಸ್ಫುಲಿ ಕಲೆಕ್ಟೆಡ್ ವಾಟರ್. ಈಗ ಏನೋ ಬಕೆಟ್ನಲ್ಲಿ ಶೇಖರ ಮಾಡಿ ಇಟ್ಕೊಳ್ಳೋದು, ದೊಡ್ಡ ಒಂದು ಪಾತ್ರೆಯಲ್ಲಿ ಶೇಖರ ಮಾಡಿ ಇಟ್ಕೊಳ್ಳೋದು, ಏನಾಗುತ್ತೆ ಜನರಿಗೆ ಅದು ಪ್ರೆಷಿಯಸ್ ವಾಟರ್ ಇರುತ್ತೆ. ಆವಾಗ ಆ ನೀರನ್ನು ಅವರು ಚೆಲ್ಲಕ್ಕೆ ಇಷ್ಟಪಡಲ್ಲ. ಈವನ್ ಅದರಲ್ಲಿ ಮಾಸ್ಕಿಟೋ ಬ್ರೀಡಿಂಗ್ ಇದ್ರೂ ಕೂಡ ಅದನ್ನು ಚೆಲ್ಲಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ವಾಟರ್ ಸ್ಕ್ಯಾರ್ಸಿಟಿ ಇರೋದ್ರಿಂದ ಅದು ಕೂಡ ಅವರಿಗೆ ಅಮೂಲ್ಯ ಇರುತ್ತೆ. ಸೊ ಅದಕ್ಕೆ ಅದು ಹೋಯ್ತು ಅಂತಂದರೆ ಅವರಿಗೆ ನೆಕ್ಸ್ಟ್ 2 ದಿವಸಕ್ಕೆ ನೀರಿಲ್ಲ. ಸೊ ಆ ಥರದ ಒಂದು ಪರಿಸ್ಥಿತಿ ಇರುವಾಗ ವಾಟರ್ ಏನು ಸ್ಟೋರ್ ಮಾಡಿಟ್ಕೊಳ್ತಾರೆ, ಅಲ್ಲಿ ಈ ಒಂದು ಸೊಳ್ಳೆ ಬೆಳೆಯುವಂಥ ಪೂರಕ ವಾತಾವರಣ ಇದೆ. ಅದು ಒಂದು ಕಡೆನಾದರೆ, ಇನ್ನು ವೈರಸ್ ಎಂಟ್ರಿ ಹೇಗಾಗತ್ತೆ, ನಮ್ಮ ಒಂದು ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪೂರಕವಾದಂಥ ವಾತಾವರಣ ನಮ್ಮಲ್ಲಿದೆ. ನಮ್ಮಲ್ಲಿ ಇಮಿಗ್ರೆಂಟ್ಸ್ ಇದ್ದಾರೆ, ಮೈಗ್ರೆಂಟ್ ಲೇಬರ್ಸು ಅಥವಾ ವಲಸೆ ಕಾರ್ಮಿಕರು. ಒರಿಸ್ಸಾದಿಂದ ಬರ್ತಾರೆ, ಜಾರ್ಖಂಡಿಂದ ಬರ್ತಾರೆ, ಉತ್ತರ ಭಾಗದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಅದು ಒಂದು ಕಡೆ. ನಮ್ಮಲ್ಲಿಂದ ಎಷ್ಟೊಂದು ಜನ ಬೆಂಗಳೂರಂಥ ಮಹಾನಗರದಲ್ಲಿ ಹೋಗಿ ಉಳ್ಕೊಂಡಿರ್ತಾರೆ. ಅಲ್ಲಿ ಈಗ ಡೆಂಗೂನಂಥ ಏನು ಜ್ವರ ಬರುತ್ತೆ, ಜ್ವರ ಅಲ್ಲಿ ಶುರುವಾಗುತ್ತೆ. ಅಲ್ಲಿಂದ ಜ್ವರ ಸ್ಟಾರ್ಟ್ ಆದ ನಂತರ ಊರಿನ ನೆನಪಾಗುತ್ತೆ, ಊರಿಗೆ ಬರ್ತಾರೆ. ಸೊ ಇಲ್ಲಿ ರೆಸ್ಟ್ ಮಾಡೋದಕ್ಕೆ ಊರಿಗೆ ಬರ್ತಾರೆ. ಬರುವಾಗ ಆ ವೈರಸನ್ನು ಎತ್ಕೊಂಡು ಬಂದಿರ್ತಾರೆ. ಸೊ ಅದು ಒಂದು ಕಡೆ. ಸೊ ವಲಸೆ ಕಾರ್ಮಿಕರಿದ್ದಾರೆ, ಈ ಥರ ಬೇರೆ ಮಹಾನಗರ ಪಾಲಿಕೆಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದು ರೆಸ್ಟ್ ಮಾಡೋರಿದ್ದಾರೆ ಜ್ವರ ಬಂದಾಗ. ಪಿಲ್ಗ್ರಿಮೇಜ್, ನಮ್ಮಲ್ಲಿ ಸಾಕಷ್ಟು ಟೆಂಪಲ್ ಇದೆ, ಪುಣ್ಯ ಸ್ಥಳ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ ಇದ್ದಾರೆ. ಫಿಶರೀಸ್ ಇದೆ.
ಫಿಶ್ರೀಸಿಗೋಸ್ಕರ ಅಲ್ಲಿ ಎಲ್ಲ ನೀರು ನಿಲ್ತದೆ. ಫಿಶ್ರೀಸ್ ನೀವು ನೋಡಿರ್ಬೋದು, ಫ್ಯಾಕ್ಟ್ರೀಸು ಸಿಕ್ಕಾಪಟ್ಟೆ ಇದೆ, ಅಲ್ಲಿ ನೀರು ನಿಲ್ತದೆ. ಅವರು ಏನು ಮಾಡ್ತಾರೆ, ಅದಕ್ಕೆ ಐಸನ್ನು ಯೂಸ್ ಮಾಡ್ತಾರೆ, ಕ್ರೇಟನ್ನು ಯೂಸ್ ಮಾಡ್ತಾರೆ, ತಾವು ನೋಡಿರ್ಬೋದು, ಅದರಲ್ಲಿ ನೀರು ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಫಿಶ್ರೀಸ್ ಇದೆ, ಫ್ಯಾಕ್ಟ್ರೀಸ್ಗಳಿದ್ದಾವೆ. ಹಾಗೆ ಅದ್ರ ಜೊತೆಯಲ್ಲಿ ಗೇರ್ಬೀಜ್ ಫ್ಯಾಕ್ಟ್ರೀಸು, ಬೇರೆ ಬೇರೆ ಸೋಡಾ ಬಾಟಲ್ ಫ್ಯಾಕ್ಟ್ರಿಗಳು, ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾಕ್ಟ್ರೀಸ್ ಇದೆ ಎಲ್ಲಿ ನೀರು ಈ ಥರ ಶೇಖರಣೆ ಆಗುತ್ತೆ. ಚಿಕ್ಕ ನೀರು ಸಾಕಾಗುತ್ತೆ ಡೆಂಗು ಮಾಸ್ಕಿಟೋ ಬರೋದಕ್ಕೆ. ಸೊ ಅದೇ ರೀತಿಯಲ್ಲಿ ಇನ್ನೂ ಮುಖ್ಯವಾಗಿ ಏನು ಅಂತಂದರೆ ಕನ್ಸ್ಟ್ರಕ್ಷನ್ ಸೈಟ್ಸು ಸಾಕಷ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅಲ್ಲಿ ನೀರನ್ನು ಉಪಯೋಗಿಸೋದನ್ನು ನಾವು ನೋಡ್ತೇವೆ. ಸೊ ಇನ್ನು ಚೇಂಜಿಂಗ್ ಲೈಫ್ ಸ್ಟೈಲ್, ನಮ್ಮಲ್ಲಿ ಕೂಡ ವಾತಾವರಣ ಜಾಸ್ತಿ ಉಷ್ಣತೆ ಇರೋದ್ರಿಂದ ಸಾಕಷ್ಟು ಜನ ಈ ಕೂಲರ್ಗಳನ್ನು ಯೂಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೂಲರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ನೀರನ್ನು ಹಾಕ್ತಾರೆ. ಸೊ ಅದೆಲ್ಲವನ್ನು ನೀವು ನೋಡಿದರೆ, ಸೊ ಹಾಗಾಗಿ ನಮ್ಮಲ್ಲಿ ಪೂರಕವಾದಂಥ ವಾತಾವರಣ, ವೈರಸ್ ಬರೋದಕ್ಕಿರ್ಬೋದು ಅಥವಾ ಈ ಸೊಳ್ಳೆ ಬೆಳೆಯೋದಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಪೂರಕವಾದಂಥ ವಾತಾವರಣ ಇಲ್ಲಿದೆ. ಸೊ ಅದು ಒಂದು ಈ ಡೆಂಗು ಬೆಳೀಲಿಕ್ಕೆ, ಡೆಂಗು ಜಾಸ್ತಿ ಆಗೋದಕ್ಕೆ ಮೂಲ ಕಾರಣ ಅಂತೇಳಿ. ಈಗ ನೀವೊಂದು ವಿಚಾರವನ್ನು ಹೇಳಿದ್ರಿ, ಕಲೆಕ್ಟೆಡ್ ವಾಟರ್ ಅನ್ನುವಂಥ ವಿಚಾರವನ್ನ. ಸೊ ಕೆಲವು ಕಡೆಗಳಲ್ಲಿ ಜನರಿಗೆ ಅಗತ್ಯ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈಗ ಡೆಂಗ್ಯೂ ಜ್ವರ ಅನ್ನುವಂಥದ್ದು ಹರಡೋದಕ್ಕೆ ಈ ನೀರಿನ ಶುದ್ಧತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ಪರಿಣಾಮವನ್ನು ಬೀರುತ್ತೆ? ಈಗ ಕಲೆಕ್ಟೆಡ್ ವಾಟರ್ ಆಗಿದ್ರು ಕೂಡ ಅದು ಶುದ್ಧತೆಯಿಂದ ಕೂಡಿದ್ರೆ ಇಂಥ ಒಂದು ರೋಗಗಳು ಹರಡುವಂಥದ್ದು ಕಮ್ಮಿ ಆಗಿರುತ್ತಾ? ಆ ರೀತಿ ಏನಾದರೂ ಇದೆಯಾ? ಇಲ್ಲ. ಸೊ ಮುಖ್ಯವಾಗಿ ಈ ಒಂದು ಡೆಂಗು ವೈರಸ್ ಏನಿದೆ, ಡೆಂಗು ವೈರಸನ್ನು ಹರಡುವಂಥ ಏನು ಮಾಸ್ಕಿಟೋ ಇದೆ, ಈಡಿಸ್ ಮಾಸ್ಕಿಟೋ ಅಂತೇಳಿ ನಾವು ಕರಿತೇವೆ. ಈ ಈಡಿಸ್ ಸೊಳ್ಳೆಗಳು ಏನಿದ್ದಾವೆ ಅವು ಫ್ರೆಶ್ ವಾಟ್ರಲ್ಲೇ ಬೆಳೆಯುವಂಥವು, ಅವು ಕ್ಲೀನ್ ವಾಟ್ರಲ್ಲೇ ಬೆಳೆಯುವಂಥವು. ತುಂಬ ಜಾಸ್ತಿ ಗಲೀಜಿದ್ರೆ ಈ ಚರಂಡಿಗಳಲ್ಲಿ ಹರಿಯುವಂಥ ನೀರಿನಲ್ಲಿ ಅವು ಬೆಳೆಯೋಲ್ಲ. ಅವು ಬೆಳೆಯೋದು ಕ್ಲೀನ್ ವಾಟ್ರಲ್ಲಿ. ಆದರೆ ಅದಕ್ಕೆ ತುಂಬ ಜಾಸ್ತಿ ನೀರು ಬೇಕಂತಿಲ್ಲ. ಈಗ ಏನೋ ರಿವರ್ ಅಥವಾ ದೊಡ್ಡ ಒಂದು ಕೆರೆ ಬೇಕಂತಿಲ್ಲ. ಕೆರೆ ಬಾವಿಗಳಲ್ಲಿ ಬೆಳೆಯೋದು ಕಮ್ಮಿ. ಯಾವುದು ಈ ಡೆಂಗು ಹರಡುವಂಥ ಈಡಿಸ್ ಮಾಸ್ಕಿಟೋಗಳು. ಅವು ಚಿಕ್ಕ ಪುಟ್ಟ ಇದರಲ್ಲಿ ಕುಂಡ ಇರುತ್ತೆ, ಹೂವಿನ ಕುಂಡ. ಅದರ ಕೆಳಗಡೆ ಏನು ಮಾಡಿರ್ತೀರಾ, ಕೆಳಗಡೆ ಹೂವಿನ ಕುಂಡ ಮೇಲೆ ಇಟ್ಬಿಟ್ಟು ನೀರು ಸೋರು ಹೋಗದಾಗೆ ಕೆಳಗಡೆ ಒಂದು ಪಾತ್ರೆ ಇಟ್ಟಿರ್ತೇವೆ. ಸೊ ಆ ಪಾತ್ರೆನಲ್ಲಿ ನಾವು ಮೇಲ್ಗಡೆ ನೀರು ಹಾಕಿರೋದು ಅದು ಆ ಔಟ್ಲೆಟ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಯಾರೂ ಕೂಡ ಅದನ್ನು ಚೇಂಜ್ ಮಾಡಲ್ಲ. 10-15 ದಿವಸ ಆದರೂ ಅಲ್ಲಿಯೇ ಇರುತ್ತೆ. ಇವತ್ತು ಹಾಕಿರ್ತೀವಿ, ನಾಳೆ ಅದು ಮತ್ತೆ ತುಂಬತ್ತೆ, ಹಾಗೇನೇ ಇರುತ್ತೆ. ನಾಳೆವರೆಗೆ ಸ್ವಲ್ಪ ಮಟ್ಟಿಗೆ ಆರ್ಬೋದು ಅಷ್ಟೇ, ಆದರೆ ಅದು ಕಂಟಿನ್ಯೂಸ್ ಆಗಿ ಹಾಗೆ ಇರುತ್ತೆ. ಇಷ್ಟು ನೀರು ಸಾಕಾಗುತ್ತೆ ಅದಕ್ಕೆ. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಪ್ಲಾಸ್ಟಿಕ್ಕಿನ ಬ್ಯಾಗ್ ಜಾಸ್ತಿ ಇದೆ. ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಿದ ನಂತರ ಏನು ಮಾಡ್ತೀವಿ, ಹೊರಗಡೆ ಎಸಿತೀವಿ. ಮಳೆಗಾಲದಲ್ಲಿ ಅದು ನೀರು ನಿಂತ್ಕೊಳ್ಳುತ್ತೆ. ಹೀಗೆ ಅದು ತೊಟ್ಟೆ ಆದರೆ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಅಷ್ಟೇ ನೀರು ಸಾಕಾಗುತ್ತೆ, ಒಂದು ಚೂರು ನೀರು ಸಾಕಾಗುತ್ತೆ. ಟೀ ಕುಡಿಯೋಕ್ಕೆ ನಮಗೆ ಈಗ ಮೊದಲಿನ ಥರ ನಾವು ಈ ಸ್ಟೀಲ್ ಲೋಟದಲ್ಲಿ ಟೀ ಕುಡಿಯಲ್ಲ, ಎಲ್ರಿಗೂ ಡಿಸ್ಪೋಸೇಬಲ್ ಬೇಕಾಗುತ್ತೆ. ಸೊ ಪ್ಲಾಸ್ಟಿಕ್ದು ಅಥವಾ ಈ ಇದ್ರದ್ದು ಪೇಪರ್ದು ಕಪ್ಪನ್ನು ಯೂಸ್ ಮಾಡ್ತೇವೆ. ಯೂಸ್ ಮಾಡಿದ ಮೇಲೆ ಏನು ಮಾಡ್ತೀವಿ, ಪಕ್ಕದಲ್ಲಿ ಎಸಿತೀವಿ, ಡಿಸ್ಪೋಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಎಸಿತೀವಿ. ಅಲ್ಲಿ ನೀರು ಅಷ್ಟೇ ಸಾಕಾಗುತ್ತೆ, ಅದಕ್ಕೆ ಇಷ್ಟೇ ನೀರು ಸಾಕಾಗುತ್ತೆ. ಡೆಂಗು ಹರಡುವಂಥ ಒಂದು ಮಾಸ್ಕಿಟೋ ಏನಿದೆ ಅದಕ್ಕೆ ಅಷ್ಟೇ ನೀರು ಸಾಕಾಗುತ್ತೆ. ಸೊ ಚಿಕ್ಕ ನೀರಿನಲ್ಲಿ ಬೆಳೆಯುವಂಥದ್ದು ಇದು. ಈ ಒಂದು ಡೆಂಗು ಮಾಸ್ಕಿಟೋ ಏನಿದೆ ಇದು ಎಲ್ಲಿ ನೀವು ಸಿಕ್ಕದಿರ್ತದೆ. ಈಗ ನಾರಿಯಲ್ ಇದನ್ನ ಬೊಂಡ ಕುಡಿತೀರಾ, ಬೊಂಡ ಒಳಗಡೆದು ಇದನ್ನ ಮಾಡೋದಕ್ಕೆ ಕಟ್ ಮಾಡಿ ಅದನ್ನು ಒಳಗಡೆ ತಿಂತೀರಾ, ಪಕ್ಕದಲ್ಲಿ ಎಸಿತೀರಾ. ಈಗ ಸ್ವಲ್ಪ ದಿನ ಮೊದಲು ನಿಮ್ಮದೇ ಚಿತ್ರವಾಹಿನಿಯಲ್ಲಿ, ನಿಮ್ಮದೇ TV ವಾಹಿನಿಯಲ್ಲಿ ನಾವೊಂದು ಸಂದರ್ಶನ ಕೊಟ್ಟಿದ್ವಿ. ಪಕ್ಕದಲ್ಲಿ ರಸ್ತೆ ಪಕ್ಕಗಳಲ್ಲಿ ಏನು ಎಸೆದಿರುವಂಥ ಈ ಒಂದು ಬೊಂಡದ ಚಿಪ್ಗಳು, ಅದರಲ್ಲಿ ನೀರು ನಿಲ್ಲತ್ತೆ. ಸೊ ಹಾಗೆ ನೀವು ನೋಡ್ತಾ ಹೋದರೆ ಸಾಕಷ್ಟು ಈಗ ಎಷ್ಟೊಂದು ಅಂಗಡಿಗಳಲ್ಲಿ ಈ ಬಾಟ್ಲ್ ಇರುತ್ತೆ, ಏನು ಈ ಸೋಡಾ ಬಾಟ್ಲು ಅಥವಾ ಸಾಫ್ಟ್ ಡ್ರಿಂಕ್ಸನ್ನು ಕುಡಿದಂಥ ಬಾಟ್ಲ್ಗಳು. ಈ ಬಾಟಲ್ಗಳನ್ನು ಏನು ಮಾಡ್ತೀರಿ, ಅದು ಕ್ರೇಟಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ಮುಖವಾಗಿ ಇಟ್ಟಿರ್ತಾರೆ. ಅದು ಕೆಳಮುಖವಾಗಿ ಇಟ್ಟಿರಲ್ಲ, ಮೇಲ್ಮುಖವಾಗಿ ಇಟ್ಟಿರ್ತಾರೆ. ಮಳೆ ಬಂದಾಗ ಅದರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಾಗೆ ಅದು 10 ದಿವಸ ಹಾಗೇ ಇರುತ್ತೆ. ನೆಕ್ಸ್ಟ್ ಯಾವುದೋ ಕಂಪನಿಯವನು ಬಂದು ಅದನ್ನು ತೆಗೆದುಕೊಂಡು ಹೋಗ್ಬೇಕು ಅವನು, ಅಲ್ಲಿವರೆಗೂ ಹಾಗೆ ಇರುತ್ತೆ. ಅಷ್ಟು ನೀರು ಸಾಕಾಗತ್ತೆ ಅದಕ್ಕೆ. ಈವನ್ ಎಷ್ಟರ ಮಟ್ಟಿಗೆ ಅಂದರೆ ಅದು ಕ್ರೇಟ್ ಇದೆಯಲ್ಲ, ಆ ಕ್ರೇಟಲ್ಲಿ ಒಂದು ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ, ಬಾಟ್ಲ್ ಇರಬೇಕಂತನೂ ಇಲ್ಲ, ಅಷ್ಟೇ ನೀರು ಸಾಕಾಗತ್ತೆ. ಇದು ಡೆಂಗ್ಯೂ ಸೊಳ್ಳೆಗೆ ಸಂಬಂಧಪಟ್ಟಾಗ ಹೇಳ್ತಿರೋದು, ಡೆಂಗು ಸೊಳ್ಳೆಗೆ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇರೋದು. ಅಲ್ಲಿಯೇ ಬೆಳೆಯುವಂಥದ್ದು. ಸೊ 10-12 ದಿವಸದಲ್ಲಿ ಅಲ್ಲಿ ಮೊಟ್ಟೆ ಇಡುತ್ತೆ, 10-12 ದಿವಸದಲ್ಲಿ ಅದು ಸೊಳ್ಳೆಯಾಗಿ ಹೊರಗೆ ಬೀಳುತ್ತೆ. ಸೊ ಹಾಗಾಗಿ ಒಂದು ಸೊಳ್ಳೆ 10-12 ದಿವಸದಲ್ಲಿ 100 ಆಗಿ
ಮಾರ್ಪಾಟಾಗುತ್ತೆ. ಸೊ ಈ ಒಂದು ದಿಸೆನಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ತುಂಬ ಜಾಸ್ತಿ ನೀರು ಬೇಕಾಗಿಲ್ಲ. ನಾವು ಅನ್ಕೊಂತೀವಿ ತುಂಬ ಜಾಸ್ತಿ ನೀರು ಇಲ್ಲ ಇಲ್ಲಿ ನಮ್ಮಲ್ಲಿ ಅಂತ. ಇದು ನೆಗ್ಲಿಜಿಬಲ್ ನೀರು, ಇಷ್ಟೇ ಸಾಕಾಗತ್ತೆ, ನಮ್ಮ ಗಮನಕ್ಕೂ ಕೂಡ ಬರಲ್ಲ. ಇವತ್ತು ಒಂದು ಕಡೆ ಹೋಗಿದ್ವಿ, ನಾವು ಫೀಲ್ಡಿಗೆ ಹೋಗಿದ್ವಿ. ಸೊ ಅದು ತುಂಬಾ ಕ್ಲೀನ್ ಇದೆ, ಒಂದು ಇನ್ಸ್ಟಿಟ್ಯೂಷನ್ನು. ಆ ಇನ್ಸ್ಟಿಟ್ಯೂಷನ್ದು ಹಾಸ್ಟೆಲ್ ಇದೆ, ಅಲ್ಲಿ ತುಂಬಾ ಕ್ಲೀನ್ ಇದೆ, ಮುಂದ್ಗಡೆ ಎಲ್ಲ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಆದರೆ ಆ ಇನ್ಸ್ಟಿಟ್ಯೂಷನ್ದು ಹಿಂದ್ಗಡೆ, ಆ ಹಾಸ್ಟೆಲ್ ಹಿಂದ್ಗಡೆ ಹೋಗ್ಬಿಟ್ರೆ ನೀವು ಅಲ್ಲಿಯೇ ಏನೋ ಕುಡಿದು ಬಿಸಾಕಿದಂಥ ಬಾಟ್ಲ್ಗಳು, ಹಾಗೆಯೇ ಚಿಕ್ಕ ಪುಟ್ಟ ಗ್ಲಾಸ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಿದ್ದಿದ್ದಾವೆ. ಚರಂಡಿ, ಸಣ್ಣದು ಚರಂಡಿ ಇದೆ, ಅಲ್ಲಿ ನೀರು ನಿಂತ್ಕೊಂಡಿದೆ. ಔಟ್ಲೆಟ್ ಇಂಗು ಕುಳಿಗಳು, ಅಲ್ಲಿ ನೀರು ನಿಂತ್ಕೊಂಡಿದೆ. ನಮ್ಮ ಗಮನಕ್ಕೂ ಕೂಡ ಬರಲ್ಲ. ಎಷ್ಟೊಂದು ಕಡೆಗಳಲ್ಲಿ ಕೆಳಗಡೆ ನೀವು ಇದನ್ನ ಹಾಕಿರ್ತೀರಾ, ಏನು ಸಿಮೆಂಟ್ ಇದು ನೆಲ ಮಾಡಿರ್ತೀರಾ, ಒಂದು ಕಡೆ ತಗ್ಗಿರುತ್ತೆ, ಅಲ್ಲಿ ನೀರು ಕಂಟಿನ್ಯೂಸ್ ಆಗಿ ನಿಲ್ಲತ್ತೆ. ಇಷ್ಟೇ ನೀರು, ಅದು ನಮ್ಮ ಗಮನಕ್ಕೆ ಬರಲ್ಲ. ಸೊ ಅಲ್ಲಿ ಸೊಳ್ಳೆ ಬೆಳೀತದೆ. ಸೊ ಇಂಥ ಒಂದು ಸೊಳ್ಳೆ ಬೆಳೆಯುವಂಥ ಜಾಗಗಳನ್ನು ನಾವು ಕೂಲಂಕುಷವಾಗಿ ಅದೇ ಒಂದು ದೃಷ್ಟಿಯಿಂದ ಫೋಕಸ್ ಆಗಿ ನೋಡಿದವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಸೊಳ್ಳೆ ಬೆಳೆಯೋದು ನಮಗೆ ಗೊತ್ತೇ ಆಗಲ್ಲ, ಸೊಳ್ಳೆ ಮಾತ್ರ ಬೆಳೀತಾನೇ ಇರ್ತವೆ. ಸೊ ಈ ಥರ ಸೊಳ್ಳೆ ಬೆಳೀತಾ ಇರುವಾಗ ಈ ಒಂದು ವೈರಸ್ ಏನಾದ್ರು ಎಂಟ್ರಿ ಆಯಿತು ಆ ಜಾಗಕ್ಕೆ ಅಂದರೆ, ಸೊ ಡೆಫಿನೆಟ್ ಆಗಿ ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಯಾಕಂದರೆ ಈಗ ನ್ಯಾಚುರಲ್ ಆಗಿ ಕೆಲವು ಕಡೆಗಳಲ್ಲಿ ನಿಂತಿರುವಂಥ ನೀರನ್ನು ನಾವು ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಒಂದು ನದಿ ಪ್ರದೇಶ ಆಗಿರ್ಬೋದು ಅಥವಾ ಒಂದು ಹಳ್ಳಗಳಾಗಿರ್ಬೋದು. ಸೊ ಸಂಬಂಧಪಟ್ಟ ಹಾಗೆ ಈ ಸೊಳ್ಳೆಗಳನ್ನು ತಡೆಯುವಂಥ ಪ್ರಯತ್ನವನ್ನೇ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು. ಹಾಗಾದರೆ ಸೊ ನದಿ ಅಥವಾ ಹಳ್ಳನಲ್ಲಿ ಈ ಒಂದು ಸೊಳ್ಳೆ ಬೆಳೆಯೋದಿಲ್ಲ, ಯಾಕೆಂದರೆ ಅದು ಕಂಟಿನ್ಯೂಸ್ ಆಗಿ ಹರಿತಾ ಇರುತ್ತೆ. ಸೊ ಖಾಲಿ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ಮಾತ್ರ ಬೆಳೆಯುವಂಥದ್ದು. ಅದಕ್ಕೇನೆ ಮಳೆ ಕಂಟಿನ್ಯೂಸ್ ಆಗಿ ಬರುವಾಗ ಸೊಳ್ಳೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಈಗ ತಾವೇ ಹೇಳಿದ್ರಿ, ಇಂಟರ್ಮಿಟೆಂಟ್ ಆಗಿ ಆಗಾಗ ಬಿಟ್ಟು ಬರುವಂಥ ಮಳೆ ಇದ್ದರೆ ಆವಾಗ ಚಿಕ್ಕ ನೀರು ಸ್ವಲ್ಪ ಅಲ್ಲಿ ನಿಲ್ಲತ್ತೆ. ಸೊ ಅದು ಕೂಡ ಮಣ್ಣಿನಲ್ಲಿ ಬಿದ್ದಂಥ ನೀರು ಇಂಗಿ ಹೋಗುತ್ತೆ ಅಥವಾ ಹರಿದುಕೊಂಡು ಹೋಗುತ್ತೆ. ಈವನ್ 2 ದಿವಸ ಏನಾದ್ರು ಬಿಸಿಲು ಬಿತ್ತು ಅಂತಂದರೆ ಮಣ್ಣಿನಲ್ಲಿ ಅದು ಇಂಗಿ ಹೋಗುತ್ತೆ, ಅಲ್ಲಿ ನಿಲ್ಲಲ್ಲ. ಇವತ್ತು ನೀರು ನಿಂತರೂ ಕೂಡ ಸೊಳ್ಳೆ ಅದು ಮರಿಯಾಗಿ ಹೊರಗೆ ಬರೋದಕ್ಕೆ 12 ದಿವಸ ಬೇಕಾಗುತ್ತೆ. 12 ದಿವಸದವರೆಗೆ ಅಲ್ಲಿ ನೀರು ಅದೇ ಥರ ಇದ್ದರೆ ಮಾತ್ರ ಅಲ್ಲಿ ಸೊಳ್ಳೆ ಬರುವಂಥ ಸಾಧ್ಯತೆಗಳಿದ್ದಾವೆ. ನ್ಯಾಚುರಲ್ ಏನಿದೆ, ನಮ್ಮ ಭೂಮಿ ಏನಿದೆ, ಅದರಲ್ಲಿ ನೀರು ನಿಂತರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಭಯ ಇಲ್ಲ. ಆದರೆ ಅನ್ಯಾಚುರಲ್ ನಮ್ಮ ಹ್ಯೂಮನ್ ಕ್ರಿಯೇಷನ್ಸ್ ಏನಿದೆ, ಮನುಷ್ಯನಿಂದ ನಿರ್ಮಿತವಾದಂಥ ಈ ಒಂದು ಚಿಕ್ಕ ಪುಟ್ಟದ್ದು ಏನು ಪ್ಲಾಸ್ಟಿಕ್ಗಳಿರ್ಬೋದು, ಟೀ ಕಪ್ ಇರ್ಬೋದು, ಆ ಥರದ್ದಿದೆ. ಅದರಿಂದ ನಾವು ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದೇವೆ, ನಮ್ಮ ಪರಿಸರವನ್ನು ನಾವು ಕೆಡಿಸ್ತಾ ಇದ್ದೇವೆ. ಆ ಒಂದು ಕೆಟ್ಟ ಪರಿಸರದಲ್ಲಿ ಈ ಒಂದು ಸೊಳ್ಳೆ ಬೆಳೆಯುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ ಸರ್, ಒಂದು ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ಮ ಹೆಸರು ಏನಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಜೂಲಿಯಾನ ಅಂತ. ಹಾಂ, ಹೇಳಿ ಮೇಡಮ್. ಮಂಗಳೂರಿನಿಂದ ಮಾತನಾಡೋದು. ಹೇಳಿ ಮೇಡಮ್, ಹೇಳಿ. ಅಂದ್ರೆ ಈಗ ಪ್ಲಾಸ್ಟಿಕ್ ಎಲ್ಲ ತುಂಬಾ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಈಗ ಪ್ಲಾಸ್ಟಿಕ್ ಎಲ್ಲ ನಾವು ತುಂಬಾ ನಿಷೇಧ ಮಾಡಿದ, ಈಗ ಪುನಃ ಬಂದಿದ್ದಲ್ಲ ಈ ಮಂಗಳೂರಿಗೆಲ್ಲ ಪ್ಲಾಸ್ಟಿಕ್ ಕಪ್ಸ್ ಅದೆಲ್ಲ, ಅದರಲ್ಲೆಲ್ಲ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಈ ಡೆಂಗು ಅನ್ನೋದು? ಡೆಫಿನೆಟ್ ಆಗಿ ಸಾಧ್ಯ ಇದೆ ಮೇಡಮ್. ಈಗ ಪ್ಲಾಸ್ಟಿಕ್ ಏನಿದೆ, ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಪ್ಲಾಸ್ಟಿಕ್ನ ಸಿಕ್ಕಾಪಟ್ಟೆ ಎಸೆದ್ರೆ, ಎಸ್ಪೆಷಲಿ ಪ್ಲಾಸ್ಟಿಕ್ಕಲ್ಲಿ ಅದು ಏನಾಗುತ್ತೆ, ಹೊರಗಡೆ ಎಸೆದವಾಗ ಅದರಲ್ಲಿ ಮಧ್ಯದಲ್ಲಿ ಒಂದು ಗುಂಡಿ ಥರ ಆಗತ್ತೆ. ಸೊ ಮಳೆ ನಿಂತ ನೀರು, ಅಲ್ಲಿ ಒಂದು ಚೂರು ನಿಂತ ನೀರು ಇದ್ರೂ ಕೂಡ ಅದು ಇಂಗಿ ಹೋಗೋದು ಕಷ್ಟ. ಯಾಕೆ ಅಂತಂದರೆ ಕೆಳಗಡೆ ಪ್ಲಾಸ್ಟಿಕ್ ಇರತ್ತಲ್ವಾ, ಸೊ ಹಾಗಾಗಿ ಅದು ಇಂಗಿ ಹೋಗೋದಿಲ್ಲ. ಸೊ ಹಾಗೆ ಇರುವಾಗ ಒಂದು 8-10 ದಿವಸ ಅಲ್ಲಿ ಮಳೆ ಬಿದ್ದು ಅದು ನೀರು ನಿಂತ್ಕೊಂಡಿದ್ರೆ ಡೆಫಿನೆಟ್ ಆಗಿ ಅಷ್ಟೇ ನೀರು ಸಾಕಾಗತ್ತೆ ನಮ್ಮ ಡೆಂಗು ಸೊಳ್ಳೆ ಏನಿದೆ, ಈಡೀಸ್ ಸೊಳ್ಳೆ, ಅದು ಬೆಳೆಯಕ್ಕೆ ಅಷ್ಟೇ ಸಾಕಾಗತ್ತೆ. ಅದು ಒಂದು ಎಷ್ಟು 8 ದಿನ ಟೈಮ್ ನಲ್ಲಿ ಆಗುತ್ತಾ? 10ರಿಂದ 12 ದಿವಸ 15 ದಿವಸ ಒಳಗಡೆ ಹೊರಗಡೆ ಬಿಡುತ್ತೆ. ಹಾಗೆ ಒಂದು ಇದು ಪ್ಲಾಸ್ಟಿಕ್ ಒಂದು ಸಮಸ್ಯೆ ಅಲ್ವಾ ಹಾಗಾದ್ರೆ ಇದಕ್ಕೆ ಕೂಡ? ಪ್ಲಾಸ್ಟಿಕ್ ಡೆಂಗು ಜ್ವರಕ್ಕೆ ಕೂಡ ಒಂದು ಸಮಸ್ಯೆ ಅಂತ ಹೇಳಿ ಆಯ್ತಲ್ಲ? ಡೆಫಿನೆಟ್ಲಿ ಮೇಡಮ್, ಒಳ್ಳೆ ಉತ್ಪತ್ತಿ ಆಗೋದಕ್ಕೆ. ಡೆಫಿನೆಟ್ಲಿ ಮೇಡಮ್, ಹೌದು, ಡೆಫಿನೆಟ್ಲಿ ಕೇಳಲಿಕ್ಕೆ ಫೋನ್ ಮಾಡಿದೆ. ಹಾಂ ಮೇಡಮ್. ಎಸ್ ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಂದು ವಿರಾಮವನ್ನು ತಗೊಳ್ಳೋಣ ಸರ್. ಈಗಾಗಲೇ ಹೇಳಿದಾಗೆ, ಎಸ್ ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಡೆಂಗ್ಯೂ ಸೊಳ್ಳೆ ಅನ್ನುವಂಥದ್ದೇನಿದೆ ಅಥವಾ ಈ ಒಂದು ರೋಗ ಹರಡುವ ಭೀತಿಗಳ ಕುರಿತಾಗಿ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಮ್ಮ ಅತಿಥಿಯವರು ನೀಡಿದ್ದಾರೆ. ಸೊ ಇದು ಹರಡದಂತೆ ಅಥವಾ ಇದರ ಸಿಂಪ್ಟಮ್ಸ್ ಏನು, ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇದಲ್ಲದೆ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಕೂಡ ಡೆಂಗ್ಯೂ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದ ಕುರಿತಾಗಿ ಕೂಡ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಈಗಾಗಲೇ ನಾವು ಡೆಂಗ್ಯೂ ಜ್ವರದ ಕುರಿತಾಗಿ ಮಾತನಾಡ್ತಾ ಇದ್ವಿ. ಡೆಂಗ್ಯೂ ಜ್ವರ ಅನ್ನುವಂಥದ್ದು ಹೇಗೆ ಹರಡುತ್ತೆ, ಹಾಗೂ ಇದರ ಭೀತಿ ಏನು, ಹಾಗೂ ಇದರ ಕುರಿತಾದ ಕೆಲವು ಪ್ರಮುಖ ವಿಚಾರಗಳ ಕುರಿತಾಗಿ ನಮ್ಮ ಅತಿಥಿಗಳು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ವೀಕ್ಷಕರೇ, ನೀವು ಕೂಡ ನಿಮ್ಮಲ್ಲಿ ಯಾವುದಾದ್ರೆ ಒಂದು ಅಭಿಪ್ರಾಯಗಳಿದ್ದರೆ ಅಥವಾ ಯಾವುದೇ ರೀತಿಯ ಒಂದು ಸಂಶಯ ಇದ್ದರೆ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬಹುದು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗಾಗಲೇ ಹೇಳಿದಾಗೆ ಸರ್, ಒಂದು ವಾತಾವರಣ ಆಗಿರ್ಬೋದು ಅಥವಾ ಈ ಒಂದು ಡೆಂಗ್ಯೂ ವೈರಸ್ ಅನ್ನುವಂಥದ್ದು ಹರಡೋದಕ್ಕೆ ಕಾರಣ ಏನು, ಇದರ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ರಿ. ಸೊ ಇದರ ಪ್ರಮುಖ ಸಿಂಪ್ಟಮ್ಸ್ ಏನು, ಡೆಂಗ್ಯೂ ಜ್ವರದ ಪ್ರಮುಖ ಸಿಂಪ್ಟಮ್ಸ್? ಯಾಕಂದರೆ ಒಂದು ಕಡೆಯಿಂದ ಮಲೇರಿಯಾ ಜ್ವರ ಇದೆ, ಇನ್ನೂ ಹಲವಾರು ಜ್ವರಗಳಿದೆ. ಒಬ್ಬ ಪೇಷಂಟ್ ಆಗಿ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು, ನನಗೆ ಡೆಂಗ್ಯೂ ಜ್ವರನೇ ಬಂದಿದೆ ಅನ್ನುವಂಥ ರೀತಿಯಲ್ಲಿ? ಓಕೆ, ಸೊ ಈಗ ಡೆಂಗು ಜ್ವರ ಉಳಿದ ಏನು ವೈರಸ್ ಇದೆ, ವೈರಸ್ಸಿಂದ ಬರುವಂಥ ಜ್ವರಗಳಿದ್ದಾವೆ, ಆಲ್ಮೋಸ್ಟ್ ಅದೇ ರೀತಿಯಲ್ಲಿ ಬರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ನೆಗಡಿ ಇರ್ಬೋದು, ಜ್ವರ ಇರ್ಬೋದು, ಆಯಿತಾ. ಇನಿಷಿಯಲಿ ಸ್ವಲ್ಪ ಮೈಕೈ ನೋವು ಇರುತ್ತೆ, ಹೆಡ್ಡೇಕ್ ಇರುತ್ತೆ, ವಾಮಿಟಿಂಗ್ ಇರ್ಬೋದು, ಜ್ವರ ಬರುತ್ತೆ. ಈಗ ಜನರು ಅದನ್ನು ಕಂಪೇರ್ ಮಾಡಿದರೆ ಉಳಿದ ಏನು ಥಂಡಿ ಜ್ವರ ಏನಿದೆ ಇದಕ್ಕೆ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಸೊ ಇನಿಷಿಯಲಿ ಹಾಗೇ ಇರುತ್ತೆ. ತುಂಬ ಜನಕ್ಕೆ ಅಷ್ಟೇ ಬರೋದು, 100ರಲ್ಲಿ 90 ಜನಕ್ಕೆ ಅಷ್ಟೇ ಬರೋದು. ಇನ್ನೂ ಕೆಲವಷ್ಟು ಜನಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅವರಿಗೆ ತುಂಬಾ ವೀಕ್ನೆಸ್ ಇರ್ಬೋದು, ಅಥವಾ ತುಂಬಾ ಸುಸ್ತಾಗಿ ಅವರು ಅವರ ಬ್ಲಡ್ ಏನು ಹಿಮೆಟೋಕ್ರಿಟ್ ಅಂತೇಳಿ ಹೇಳ್ತೇವೆ, ಅದು ಕಮ್ಮಿ ಆಗುವಂಥದ್ದು, ಪ್ಲೇಟ್ಲೆಟ್ ಕಮ್ಮಿ ಆಗುವಂಥದ್ದು, ಬ್ಲೀಡಿಂಗ್ ಏನಾದ್ರು ಆಗುವಂಥದ್ದು, ಒಳಗಡೆ ರಕ್ತಸ್ರಾವ ಆಗುವಂಥದ್ದು, ಅದಕ್ಕೆ ನಾವು ಹೆಮೊರೇಜಿಕ್ ಫೀವರ್ ಅಂತಲೇ ಹೇಳ್ತೀವಿ. ಸೊ ಇಡೀ ನೀವು ಜಗತ್ತಿನಲ್ಲಿ ಸುಮಾರು 50ರಿಂದ 500 ಮಿಲಿಯನ್ ಗಟ್ಟಲೆ ಈ ಒಂದು ಡೆಂಗು ಕೇಸ್ಗಳು ಪ್ರತಿ ವರ್ಷ ಆಗ್ತವೆ. ಅದರಲ್ಲಿ ಅವರು 50,000 ಮಾತ್ರ ಈ ಹೆಮೊರೇಜಿಕ್ ಫೀವರ್ ಅಂತೇಳಿ ಹೇಳ್ತಾರೆ. 50ರಿಂದ 500 ಮಿಲಿಯನ್ ಏನಿದೆ ಅದರಲ್ಲಿ 5 ಲಕ್ಷದವರೆಗೆ ಅವರು ಹೆಮೊರೇಜಿಕ್ ಫೀವರನ್ನು ಹೇಳ್ತಾರೆ. ತುಂಬಾ ಕಮ್ಮಿ, ಅಂದರೆ ಒಂದು 10% ಅಷ್ಟೇ, 10%ಗಿಂತನೂ ಕಮ್ಮಿನೇ ಅದು ಹೆಮೊರೇಜಿಕ್ ಫೀವರಿಗೆ ಹೋಗುತ್ತೆ. ಹೆಮೊರೇಜಿಕ್ ಫೀವರ್ ಅಂತಂದರೆ ಒಳಗಡೆ ರಕ್ತಸ್ರಾವ ಇರ್ಬೋದು, ಅಥವಾ ಅದರಿಂದ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಅಥವಾ ಅದು ಎನ್ಸೆಫಲೈಟಿಸ್ ಅಂತ ಹೇಳ್ತೀವಿ, ಅಥವಾ ಮಿದುಳು ಜ್ವರ ಅಂತ ನೀವು ಸಾಮಾನ್ಯರ ಒಂದು ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೋದು. ಸೊ ಆ ಥರದ ಒಂದು ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಸೊ ಅದು ಒಂದು 10% ಒಳಗಡೆ ಮಾತ್ರ. 90% ಜನಕ್ಕೆ ಏನು ಗೊತ್ತಾಗೋದೇ ಇಲ್ಲ. ಸೊ ಅದು ಮಾಮೂಲಿ ಜ್ವರ ಏನಿರ್ತದೆ, ನೆಗಡಿ ಜ್ವರ, ಅದೇ ರೀತಿಯಲ್ಲೇ ಇದು ಕೂಡ ಎಫೆಕ್ಟ್ ಆಗುತ್ತೆ. ಮಲೇರಿಯಾ ಡಿಫ್ರೆಂಟ್ ಇದೆ. ಮಲೇರಿಯಾ ಬಂದಾಗ ವಿಪರೀತವಾದಂಥ ಚಳಿಯಿಂದ ಸ್ಟಾರ್ಟ್ ಆಗುತ್ತೆ. ಚಳಿ ಇರುತ್ತೆ, ಬಿಟ್ಟು ಜ್ವರ ಬರುವಂಥದ್ದನ್ನು ನೋಡ್ತೇವೆ. ಬಿಟ್ಟು ಜ್ವರ ಬರುತ್ತೆ, ವಾಂತಿ ಇರುತ್ತೆ, ಚಳಿ ಇರುತ್ತೆ. ಎಸ್ಪೆಷಲಿ ಅದರಲ್ಲಿ ತುಂಬಾ ಅನೀಮಿಯಾ ಆಗುತ್ತೆ. ಯಾಕೆಂದರೆ ಅದರದ್ದು ಮ್ಯಾನಿಫೆಸ್ಟೇಷನ್ಸೇ ಡಿಫ್ರೆಂಟ್ ಇರುತ್ತೆ. ಅದು ಲಿವರನ್ನು ಹಾಳು ಮಾಡುತ್ತೆ, ರಕ್ತ ಏನು ಕೆಂಪು ರಕ್ತ ಕಣಗಳಿದ್ದಾವೆ ಅದನ್ನು ಹಾಳು ಮಾಡುತ್ತೆ. ಅಲ್ಲಿ ವಿಪರೀತವಾದಂಥ ಚಳಿಯನ್ನು ನಾವು ನೋಡ್ತೇವೆ, ವಿಪರೀತವಾದಂಥ ಚಳಿ ಇರುತ್ತೆ. ಸೊ ಅನಿಮಿಯಾ ಇರುತ್ತೆ. ಸೊ ಹಾಗಾಗಿ ಅದರ ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ ಇರುತ್ತೆ. ಡೆಂಗು ಜ್ವರದ ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ ಇರುತ್ತೆ. ಡೆಂಗು ಜ್ವರದಲ್ಲಿ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಆಗಲ್ಲ. ನಾರ್ಮಲ್ ಏನು ವೈರಸ್ ಫೀವರ್ ಇದೆ ಅದೇ ಥರನೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಕೆಲವಷ್ಟು ಜನಕ್ಕೆ ಮಾತ್ರ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ಇದನ್ನು ನಾವು ನೋಡ್ತೇವೆ. ಈಗ ಒಂದು ವೈರಸ್ ಇನ್ಫೆಕ್ಟ್ ಆಗಿ ಎಷ್ಟು ದಿನಗಳ ಒಂದು ಅವಧಿ ಬೇಕು ಈ ಒಂದು ಜ್ವರದ ಸಿಂಪ್ಟಮ್ಸ್ ಹೊರಗಡೆ ಬರೋದಕ್ಕೆ? ಆಕ್ಟಿವ್ ಎಷ್ಟು ದಿನಗಳ ಬಳಿಕ ಆಗುತ್ತೆ ಈ ಒಂದು ವೈರಸ್? ಯೂಸ್ವಲಿ ಒಂದು 10ರಿಂದ 12 ದಿವಸವನ್ನು ತೆಗೆದುಕೊಳ್ಳುತ್ತೆ. ಕೆಲವಷ್ಟು ಜನಕ್ಕೆ 14 ದಿವಸ, ಯೂಸ್ವಲಿ 1-2 ವಾರ ಅಂತೇಳಿ ನಾವು ತಗೊಳ್ಬೋದು. ಕೆಲವಷ್ಟು ಜನಕ್ಕೆ ಸ್ವಲ್ಪ ಬೇಗ ಬರ್ಬೋದು, ಇನ್ನು ಕೆಲವಷ್ಟು ಜನಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದು ರೇಂಜನ್ನು ತೆಗೆದುಕೊಂಡ್ರೆ 2 ವಾರದ ಒಳಗಡೆ ಈ ಒಂದು ಜ್ವರ ಬರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಅದು ಒಂದು ವೈರಸ್ ಏನು ಶರೀರವನ್ನು ಪ್ರವೇಶ ಮಾಡ್ತದೆ, ಅದರ ನಂತರ ಅದು ಬೆಳವಣಿಗೆ ಆಗಬೇಕು. ಅದು ಒಂದು ನಿರ್ದಿಷ್ಟ ಮಟ್ಟದವರೆಗೆ ಅದು ಬೆಳವಣಿಗೆ ಆಗೋಲ್ಲಿವರೆಗೆ ಈ ಒಂದು ಜ್ವರ ಅಥವಾ ಯಾವುದೇ ಸಿಂಪ್ಟಮ್ಸು ಅಥವಾ ಯಾವುದೇ ಒಂದು ಅದರದ್ದು ಲಕ್ಷಣಗಳು ಹೊರಹೊಮ್ಮೋದಿಲ್ಲ. ಅಲ್ಲಿವರೆಗೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಅದು ರೌಂಡ್ ಅಬೌಟ್ 1 to 2 ವೀಕ್ಸ್ ಅಂತೇಳಿ ನಾವು ಹೇಳ್ಬೋದು. ಅದರ ಜೊತೆಯಲ್ಲಿ ಈಗ ಒಬ್ಬ ಇನ್ಫೆಕ್ಟೆಡ್ ಏನಿದ್ದಾನೆ, ಡೆಂಗು ಜ್ವರ ಇದ್ದವನಿದ್ದಾನೆ, ಅವನಿಗೆ ಈ ಒಂದು ಮಾಸ್ಕಿಟೋ ಬೈಟ್ ಮಾಡಿದರೆ, ಸೊಳ್ಳೆ ಕಡಿದ್ರೆ, ಅದಕ್ಕೂ ಕೂಡ ಕೆಲವಷ್ಟು ಟೈಮ್ ಬೇಕಾಗುತ್ತೆ. ಇಮ್ಮಿಡಿಯೇಟಾಗಿ ಮತ್ತೊಂದು ಮನುಷ್ಯನಿಗೆ ಕಳೆದ್ರೆ ಹೋಗೋದಿಲ್ಲ. ಅದಕ್ಕೆ ನಾವು ಎಕ್ಸ್ಟ್ರಿನ್ಸಿಕ್ ಅಥವಾ ಸೊಳ್ಳೆನಲ್ಲಿರುವಂಥ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಅದು ಕೂಡ ರೌಂಡ್ ಅಬೌಟ್ 8ರಿಂದ 12 ದಿವಸಗಳ ತನಕ ತಗೊಳ್ಳತ್ತೆ. ಆದರೆ ಅದರಲ್ಲಿಯೂ ಕೂಡ ಏನು ಹೇಳ್ತಾರೆ ಅಂತಂದರೆ, ಕ್ಲೈಮೇಟ್ ಚೇಂಜ್, ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಆವಾಗ ಈ ಇನ್ಕ್ಯುಬೇಷನ್, ಎಕ್ಸ್ಟ್ರಿನ್ಸಿಕ್ ಇನ್ಕ್ಯುಬೇಷನ್ ಏನು ಹೇಳ್ತೇವೆ, ಸೊಳ್ಳೆನಲ್ಲಿ ಇನ್ಕ್ಯುಬೇಷನ್ ಪೀರಿಯಡ್ ಇದೆ, ಅದು ಕಮ್ಮಿ ಆಗುತ್ತೆ. ಅದು 12 ದಿವಸ ಇರೋದು 8 ದಿವಸಕ್ಕೆ ಬರ್ಬೋದು.
ಸೊ ಅಥವಾ ಇನ್ನೂ 30 ಡಿಗ್ರಿ ಇದ್ದರೆ ಅವರು ಒಂದು ಸ್ಟಡಿಯಲ್ಲಿ ಹೇಳ್ತಾರೆ 30 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೆ 5 ದಿವಸದಲ್ಲಿ ಸಾಕಾಗತ್ತೆ. ಅಷ್ಟು ಬೇಗ ಅದು ಅಷ್ಟು ತೀವ್ರವಾಗಿ ಅದು ಮಲ್ಟಿಪ್ಲೈ ಆಗುತ್ತೆ, ಅಷ್ಟು ಬೇಗನೆ ಮಲ್ಟಿಪ್ಲೈ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಕಮ್ಮಿ ಆಗುತ್ತೆ ಎಕ್ಸ್ಟ್ರೆನ್ಸಿಕ್ ಇದು, ಅಷ್ಟು ಜಾಸ್ತಿ ಜನಕ್ಕೆ ಅದು ಇನ್ಫೆಕ್ಷನನ್ನು ಹರಡ್ತದೆ. ಸೊ ಸೊಳ್ಳೆನಲ್ಲಿ 5 ದಿವಸಕ್ಕೆ ಇಳಿದ್ರೆ 12 ದಿವಸ ಇರೋದು, 12 ದಿವಸದಲ್ಲಿ ಅದು ಸ್ಪ್ರೆಡ್ ಮಾಡೋಕ್ಕೆ ಇರೋದು ಎಕ್ಸ್ಟ್ರೆನ್ಸಿಕ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತೇಳಿ ಏನು ಹೇಳ್ತೇವೆ, ಅದು 5 ದಿವಸಕ್ಕೆ ಇಳಿದ್ರೆ ಅದು 4 ರಿಂದ 5 ಪಟ್ಟು ಹೆಚ್ಚು ಜನಕ್ಕೆ ಈ ಇನ್ಫೆಕ್ಷನನ್ನು ಅದು ಒಯ್ಯಬಹುದು ಅಂತೇಳಿ ಹೇಳ್ತಾರೆ. ಕ್ಲೈಮೇಟ್ ಚೇಂಜನ್ನು ನೀವು ನೋಡಿದರೆ ಪ್ರತಿ ವರ್ಷ ನಮ್ಮಲ್ಲಿ 1 ರಿಂದ 2 ಡಿಗ್ರಿ ಜಾಸ್ತಿ ಆಗುತ್ತೆ. ಸೊ ಹಾಗೆಯೂ ಕೂಡ ಈ ಒಂದು ಇನ್ಫೆಕ್ಷನ್ ಹರಡುವಂಥ ಸಾಧ್ಯತೆಗಳು ಮಾಸ್ಕಿಟೋ ಬೈಟ್ನಿಂದ ಅದು ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಈಗ ಒಬ್ಬ ಪೇಷಂಟ್ಗೆ ಡೆಂಗ್ಯೂ ಜ್ವರ ಬಂದಿದೆ ಅಂತಾದರೆ ಸೊ ಅದು ಸ್ಪ್ರೆಡ್ ಆಗುವಂಥ ಪ್ರಮುಖ ಮೀಡಿಯಂ ಅಥವಾ ಮಾಧ್ಯಮ ಯಾವುದು? ಯಾಕಂದರೆ ಈಗ ಒಂದು ಸೊಳ್ಳೆ ಒಂದು ಬೈಟ್ ಮೂಲಕ ಒಂದು ಡೆಂಗ್ಯೂ ಜ್ವರವನ್ನು ಅಥವಾ ವೈರಸ್ ಅನ್ನು ಇನ್ಫೆಕ್ಟ್ ಮಾಡಿದ್ರು ಕೂಡ ಒಬ್ಬ ಪೇಷಂಟ್ ಅದನ್ನು ಯಾವ ರೀತಿ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡ್ಬೋದು ಅಥವಾ ಅದನ್ನು ತಡೆಗಟ್ಟುವಂಥದ್ದು ಹೇಗೆ? ಬೇರೆ ಯಾವುದೂ ರೀತಿಯಿಂದ ಅದು ಸ್ಪ್ರೆಡ್ ಆಗೋದಿಲ್ಲ. ಅದಕ್ಕೆ ಹರಡೋದಕ್ಕೆ ಮತ್ತೊಂದು ಮಾಸ್ಕಿಟೋ ಅವನಿಗೆ ಬೈಟ್ ಮಾಡಬೇಕು, ಮತ್ತೊಬ್ಬನಿಗೆ ಅದು ಕಚ್ಚಬೇಕು. ಸೊ ಈಗ ಈ ರೋಗ ಬರುವಂಥದ್ದು ಈಗ ಏನೋ ಏರ್ಬೋರ್ನಲ್ಲಿ ಬರೋದಿಲ್ಲ, ಇದು ವೆಕ್ಟರ್ ಬಾರ್ನ್ ಮಾತ್ರ ಇರುವಂಥದ್ದು. ಯಾಕಂದ್ರೆ ತುಂಬ ಜನರು ಈ ರೀತಿ ಒಂದು ಆತಂಕ ಇರುತ್ತೆ. ಇಲ್ಲ ಬೇರೆ ಯಾವುದೇ ಕಾರಣದಿಂದ ಬರೋದಿಲ್ಲ, ಕುಡಿಯೋ ನೀರಿನಿಂದ ಬರೋದಿಲ್ಲ, ಅಥವಾ ಬೇರೆ ಕೈ ಶೇಕ್ ಹ್ಯಾಂಡ್ ಮಾಡೋದ್ರಿಂದ ಅದರಿಂದೆಲ್ಲ ಬರೋದಿಲ್ಲ. ಇದು ಬರೋದು ಮಾಸ್ಕಿಟೋ ಬೈಟಿಂದ ಮಾತ್ರ. ಇದು ಮಾಸ್ಕಿಟೋಗೆ ಹೋಗಿ ಮಾಸ್ಕಿಟೋದಲ್ಲಿ ಡೆವಲಪ್ಮೆಂಟ್ ಆಗಿ ಆಮೇಲೆ ಇನ್ನೊಬ್ಬ ಯಾರಿಗೆ ಡೆಂಗು ಜ್ವರ ಇಲ್ಲ ಅವನಿಗೆ ಅದು ಕಡಿದ್ರೆ ಮಾತ್ರ ಈ ಒಂದು ರೋಗ ಬರುವಂಥದ್ದು. ಇಲ್ಲದೆ ಹೋದರೆ ಅದು ಬರೋದಿಲ್ಲ. ಬೇರೆ ರೋಗಗಳ ಹಾಗೆ ಬೇರೆ ಏರ್ಬೋರ್ನಲ್ಲಿರ್ಬೋದು ಅಥವಾ ಕೈ ಶೇಕ್ ಮಾಡೋದ್ರಿಂದ ಸೆಕ್ಷುವಲ್ ಕಾಂಟ್ಯಾಕ್ಟು ಅದರಿಂದ ಈ ರೋಗ ಬರೋದು ಸಾಧ್ಯತೆ ಇಲ್ಲ. ಸೊ ಇದು ಬರೋದು ಮಾಸ್ಕಿಟೋ ಬಾರ್ನ್ ಮಾತ್ರ. ಅಂದರೆ ಈಗ ಒಂದು ಡೆಂಗ್ಯೂ ಜ್ವರದ ಭೀತಿ ಇದೆ ಕೆಲವು ಕಡೆಗಳಲ್ಲಂತ ಆದಾಗ ಸೊ ಇದನ್ನು ಪ್ರಿವೆಂಟಿವ್ ಪಿಲ್ಸ್ ಅಂತ ಏನಾದರೂ ಇದೆಯಾ ಅಥವಾ ಇದಕ್ಕೆ ಮುನ್ಸೂಚನೆಯಾಗಿ ಅಥವಾ ಮುಂಜಾಗ್ರತೆ ಕ್ರಮ ಮೂಲಕ ಯಾವ್ದಾದ್ರು ಮೆಡಿಕೇಶನ್ಸ್ ಅನ್ನು ಮಾಡ್ಬೋದಾ? ಯಾವುದು ಕೂಡ ಇಲ್ಲ. ಅಥವಾ ಡೆಂಗ್ಯೂ ಬರದಂಥ ನಿಟ್ಟಿನಲ್ಲಿ ವ್ಯಾಕ್ಸಿನ್ ಇದೆ, ಆದರೆ ವ್ಯಾಕ್ಸಿನ್ನು ತುಂಬಾ ಅದು ಕಾಸ್ಟ್ಲಿನೂ ಇದೆ, ತುಂಬಾ ಕಮ್ಮಿ ಪ್ರೊಡಕ್ಷನ್ ಆಗೋದು. ಜಗತ್ತಿನಲ್ಲಿ ತುಂಬಾ ಹೈ ರಿಸ್ಕ್ ಏರಿಯಾಗಳಲ್ಲಿ ಮಾತ್ರ ಕೊಡುವಂಥದ್ದು ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಅದರ ಎಫಿಕಸಿ ಇನ್ನೂ ಜಾಸ್ತಿ ಎಫಿಕಸಿ ಬರಬೇಕು. ಅಷ್ಟೇ ಅಲ್ಲ, ಅದು ಅವೈಲೇಬಿಲಿಟಿ ಎರಡೂ ಕೂಡ ಕಷ್ಟ ಇದೆ. ಸೊ ಹಾಗಾಗಿ ಅದು ಅಷ್ಟೊಂದು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಇಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ವ್ಯಾಕ್ಸಿನೇಷನ್ನು ಕೂಡ ಆಗಲ್ಲ. ಅವೈಲೇಬಲ್ ಇದೆಯಾ ವ್ಯಾಕ್ಸಿನ್? ಎಸ್, ಅವೈಲೇಬಲ್ ಇದೆ. ನೀವು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದರೆ ಅವೈಲೇಬಲ್ ಇದೆ ಡೆಂಗು ವ್ಯಾಕ್ಸಿನ್ಸ್. ತುಂಬಾ ಹೈ ಎಂಡೆಮಿಕ್ ಏರಿಯಾಸಲ್ಲಿ ಕೆಲವಷ್ಟು ಪ್ರಾಯೋಗಿಕವಾಗಿ ಕೊಡ್ತಾ ಇದ್ದಾರೆ. ಬಟ್ ಇನ್ನು ಲಾರ್ಜ್ ಸ್ಕೇಲಲ್ಲಿ ಜನರಲ್ ಪಬ್ಲಿಕ್ಕಿಗೆ ಕೊಡೋಕ್ಕೆ ಇನ್ನೂ ಕೂಡ ಇಲ್ಲ. ಅದು ಒಂದು ವಿಧಾನ ಬಿಟ್ಟರೆ ತಡೆಗಟ್ಟುವ ವಿಧಾನ ಮೆಡಿಕೇಶನ್ ಇಲ್ಲವೇ ಇಲ್ಲ, ಸ್ಪೆಸಿಫಿಕ್ ಟ್ರೀಟ್ಮೆಂಟೇ ಇಲ್ಲ. ಡೆಂಗ್ಯೂಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟೇ ಇಲ್ಲ. ನೀವು ಟ್ರೀಟ್ಮೆಂಟನ್ನು ನೋಡಿದರೆ ಇದು ವೈರಸ್ನಿಂದ ಬರುವಂಥ ಕಾಯಿಲೆ. ಉಳಿದ ಕೆಲವಷ್ಟು ವೈರಸ್ಗಳಿಗೆ, ಫಾರ್ ಎಕ್ಸಾಂಪಲ್ ನೀವು H1N1 ತಗೊಳ್ಳಿ ಅಥವಾ HIV ತಗೊಳ್ಳಿ, ಬೇರೆ ವೈರಸ್ನಿಂದ ಬರುವಂಥ ಕೆಲವಷ್ಟು ರೋಗಗಳಿಗೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಡೆಫಿನೆಟ್ ಟ್ರೀಟ್ಮೆಂಟ್ ಇದೆ. ಬಟ್ ಆದರೆ ಇದು ಡೆಂಗು ಜ್ವರಕ್ಕೆ ವೈರಸ್ನಿಂದ ಬರುವಂಥ ರೋಗ, ಇದಕ್ಕೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಔಷಧ ಇದೆ ಅಂತೇಳಿ ಇಲ್ಲ. ಬ್ಯಾಕ್ಟೀರಿಯಾದಿಂದ ಬರುವಂಥ ಎಲ್ಲ ರೋಗಗಳಿಗೆ ನಾವು ಸ್ಪೆಸಿಫಿಕ್ ಆಗಿ ಆ್ಯಂಟಿಬಯೋಟಿಕನ್ನು ಹಾಕ್ತೇವೆ. ಆದರೆ ವೈರಸ್ನಿಂದ ಬರುವಂಥ ರೋಗಗಳಿಗೆ ಆ್ಯಂಟಿವೈರಲ್ ಇದು ಮೆಡಿಸಿನ್ ಏನಿದೆ ಸ್ಪೆಸಿಫಿಕ್ ಆಗಿ ಯಾವುದು ಇರಲ್ಲ. ಸೊ ಹೆಚ್ಚಿನ ವೈರಸ್ಗಳಿಂದ ಬರುವಂಥ ರೋಗಗಳಿಗೆ ಸ್ಪೆಸಿಫಿಕ್ ಮೆಡಿಸಿನ್ಸ್ ಇಲ್ಲ, ಕೆಲವಷ್ಟು ರೋಗಗಳಿಗೆ ಮಾತ್ರ ಇದೆ. ಸೊ ಹಾಗಾಗಿ ಡೆಂಗು ರೋಗಕ್ಕೆ ಸ್ಪೆಸಿಫಿಕ್ ಔಷಧ ಯಾವುದೂ ಇಲ್ಲ. ಹಾಗಾಗಿ ಏನಿದೆ ಸಿಂಪ್ಟಮ್ಸು ಅದರ ಆಧಾರದ ಮೇಲೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಈ ಒಂದು ರೋಗದಲ್ಲಿ ಇದೆಯೇ ಹೊರತು ಸ್ಪೆಸಿಫಿಕ್ ಟ್ರೀಟ್ಮೆಂಟೇ ಈ ಒಂದು ರೋಗಕ್ಕೆ ಇಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ತಾವು ಹೇಳಿದಾಗೆ ಯಾವುದೋ ಒಂದು ಪ್ರಿವೆಂಟಿವ್ ಆಗಿ ತಗೊಳ್ಳುವಂಥ ಯಾವುದೇ ಮೆಡಿಸಿನ್ ಇಲ್ಲ. ಮಲೇರಿಯಾಕ್ಕಾದರೆ ಇದೆ. ಫಾರ್ ಎಕ್ಸಾಂಪಲ್ ಮಲೇರಿಯಾ ಎಂಡೆಮಿಕ್ ಏರಿಯಾಕ್ಕೆ ನಾವು ಹೋಗೋದಿದ್ರೆ ಆವಾಗ ನಾವು ಕೀಮೋಪ್ರೊಫಿಲಾಕ್ಸಿಸ್ ಅಥವಾ ಈ ಒಂದು ರೋಗ ಬರದೇ ಹೋದಾಗೆ ಮೊದಲೇ ತೆಗೆದುಕೊಳ್ಳುವಂಥ ಮೆಡಿಸಿನ್ಸ್ ಏನಿದೆ ಅದು ಮಲೇರಿಯಾದಲ್ಲಿ ಇದೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಡೆಂಗು ಮತ್ತು ಚಿಕನ್ ಗುನ್ಯಾಕ್ಕೆ ಈ ಒಂದು ಪ್ರೊಫೈಲಾಕ್ಟಿಕ್ ಮೆಡಿಸಿನ್ ಇಲ್ಲ. ಸೊ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳಿದ ಹಾಗೆ ಆ ಒಂದು ಸೊಳ್ಳೆಗಳ ನಿಯಂತ್ರಣದ ಕುರಿತಾಗಿ ನೀವು ಮಾತನಾಡ್ತಾ ಇದ್ದೀವಿ ಅಥವಾ ಪ್ರಿವೆಂಟ್ ಮಾಡುವಂಥದ್ದು ಹೇಗೆ ಅನ್ನೋದರ ಕುರಿತಾಗಿ ಮಾತನಾಡ್ತಾ ಇದ್ದೀರಿ. ಸೊ ಈ ಒಂದು ಡೆಂಗ್ಯೂ ಜ್ವರ ಬಂತು ಅಂತ ಆದರೂ ಕೂಡ ಎಷ್ಟರ ಮಟ್ಟಿಗೆ ಒಂದು ರಿಸ್ಕಿ ಆಗಿರುತ್ತೆ ಅಥವಾ ಒಂದು ಪ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ? ಯಾಕಂದರೆ 2016ರಲ್ಲೂ ಕೂಡ ಒಂದು ಡೆತ್ ಆಗಿತ್ತು ಒಂದು ಯುವತಿದ್ದು. ಸೊ ರಿಸ್ಕಿ ಫ್ಯಾಕ್ಟರ್ ಅನ್ನುವಂಥದ್ದು ಏನು ಡೆಂಗ್ಯೂ ಜ್ವರದ್ದು ಕಂಪೇರ್ ಮಾಡಿದ ಹಾಗೆ? ಮಲೇರಿಯಾನು ಕೂಡ ತುಂಬ ಜಾಸ್ತಿನೇ ಕಿಲ್ಲರ್ ಡಿಸೀಸ್ ಅದು. ಇಡೀ ಜಗತ್ತಿನಲ್ಲಿ ಮಲೇರಿಯಾದಿಂದ ಹೆಚ್ಚಿನ ಒಂದು ಡೆತ್ ಆಗುತ್ತೆ. ಮಲೇರಿಯಾನೂ ಕೂಡ ಒಂದು ಕೊಲ್ಲುವಂಥ ಡಿಸೀಸೇ, ಹಾಗೆ ಡೆಂಗೂನೂ ಕೂಡ ಕೊಲ್ಲುವಂಥ ಡಿಸೀಸೇ. ಆದರೆ ಡೆಂಗು ನಾನು ಆಗಲೇ ಹೇಳಿದಾಗೆ
ಡೆಂಗು ಯಾವಾಗ ಫಸ್ಟ್ ಬಂತು ಆವಾಗ ಫಸ್ಟು ಕೆಲವಷ್ಟು ವರ್ಷಗಳಲ್ಲಿ ಅದರದ್ದು ಸಿವಿಯರಿಟಿ, ಅದರದ್ದು ತೀವ್ರತೆ ಇನ್ನೂ ಜಾಸ್ತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದರೆ ಅದರ ವಿರುಲೆನ್ಸಿ ಅಂತೇಳಿ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ. ಅಂದರೆ ಅದರ ವಿಷದ ಪ್ರಮಾಣ ಅಂತ ಹೇಳ್ಬೋದು, ಅಥವಾ ಅದು ರೋಗದ ತೀವ್ರತೆಯನ್ನು ಉಂಟು ಮಾಡುವಂಥ ಪ್ರಮಾಣ ಅಂತ ಹೇಳ್ಬೋದು. ಸೊ ಅದು ಕಮ್ಮಿ ಆಗ್ತಾ ಇದೆ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಇದು ಅಷ್ಟು ತೀವ್ರವಾಗಿ ಬರ್ತಾ ಇಲ್ಲ. ಸೊ ಇದು ಮಾಮೂಲಿ ಒಂದು ಜ್ವರದ ಹಾಗೇನೆ ಇದು ಬರ್ತಾ ಇದೆ. ತೀವ್ರತೆ ಕಮ್ಮಿ ಆಗ್ತಾ ಇರೋದನ್ನು, ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಇರೋದನ್ನು ನೋಡ್ಬೋದು. ನೀವು ಮೊದಲಿಂದಾಗಿ ನಮ್ಮ ಭಾರತನ ತೆಗೆದುಕೊಂಡ್ರೆ ಇದು ಈಗಿನ ಡಿಸೀಸ್ ಅಲ್ಲ. ಇದು ಆಲ್ಮೋಸ್ಟ್ 1700 1783 ಇಲ್ಲಿ ನಮ್ಮ ದೇಶದಲ್ಲಿ ಚೆನ್ನೈನಲ್ಲಿ ಫಸ್ಟು ಕಂಡುಹಿಡಿದ್ರು. ಸೊ ಆವಾಗಿಂದನೂ ಇರುವಂಥ ಒಂದು ರೋಗ. ಹಾಗಾಗಿ ಈ ಒಂದು ರೋಗ ಏನಿದೆ ಇನಿಷಿಯಲ್ ಪೀರಿಯಡಲ್ಲಿ ಜಾಸ್ತಿನೇ ತೀವ್ರತೆ ಇತ್ತು. ಈ ಒಂದು 10-15 ವರ್ಷಗಳ ಹಿಂದೆ ತೆಗೆದುಕೊಂಡ್ರೂ ಕೂಡ ಇತ್ತೀಚಿನ ಈಗ ಈ ಭಾಗ ಏನಿದೆ, ಕರ್ನಾಟಕ ಭಾಗ ಇರ್ಬೋದು ಅಥವಾ ತಮಿಳುನಾಡು ಭಾಗ ಇರ್ಬೋದು, ಆ ಒಂದು ಭಾಗದಲ್ಲಿ ಸ್ವಾತಂತ್ರ್ಯದ ನಂತರ ಏನು ನಿಧಾನಕ್ಕೆ ಸ್ಟಾರ್ಟ್ ಆಯಿತು, ಶುರುವಿನಲ್ಲಿ ಈ ಒಂದು ರೋಗದಲ್ಲಿ ಸಿಕ್ಕಾಪಟ್ಟೆ ಸಾವು ನೋವುಗಳಿದ್ವು. ಆದರೆ ಬರ್ತಾ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಈ ಸಾವು ನೋವು ಕಮ್ಮಿ ಆಗ್ತಾ ಇದೆ. ಸಾವು ಎಸ್ಪೆಷಲಿ ಕಮ್ಮಿ ಆಗ್ತಾ ಇದೆ. ತಾವು ಹೇಳಿದ್ರಿ 16ರಲ್ಲಿ ಒಂದು ಡೆತ್ ಆಗಿತ್ತು. 16ರಲ್ಲಿ ಒಂದು ಡೆತ್ ಆಗಿತ್ತು. ನಂಬರ್ ಆಫ್ ಕೇಸಸನ್ನು ನೀವು ನೋಡಿದರೆ ತುಂಬಾ ನಂಬರ್ ಇರುವಾಗ ಎಲ್ಲೋ ಒಂದು ಡೆತ್ತನ್ನು ನಾವು ನೋಡಿರ್ತೇವೆ. ಸೊ ಅದು ಕಾಂಪ್ಲಿಕೇಶನಿಂದ ಆಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಕಾಂಪ್ಲಿಕೇಶನ್ ಜೊತೆಯಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಕೆಲವಷ್ಟು ಡಿಸೀಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಅವನಿಗೆ HIV ಇದೆ, ಅಥವಾ ಏನಾದರೂ ಅವರು ಕುಡ್ತಾ ಇದೆ, ಅಥವಾ ಬೇರೆ ಏನಾದರೂ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಲೈಕ್ ಅವನಿಗೆ ಡಯಾಬಿಟಿಸ್ ಇದೆ, ಆ ಥರ ಎಲ್ಲ ಇರುವಾಗ ಈ ರೋಗಗಳು ಇನ್ನೂ ಜಾಸ್ತಿಯಾಗಿ ಇದಾಗತ್ತೆ. ಸೊ ಎಸ್ಪೆಷಲಿ ನಾನು ಆಗಲೇ ಹೇಳಿದಾಗೆ ಈ ಒಂದು ರೋಗದಲ್ಲಿ ಏನಾಗುತ್ತೆ ಅಂತಂದರೆ ರಕ್ತಸ್ರಾವ ಆಗುವಂಥ ಸಾಧ್ಯತೆ ಇರ್ತದೆ. ಪ್ಲೇಟ್ಲೆಟ್ ಕೌಂಟು ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ರಕ್ತಸ್ರಾವ ಸ್ಪಾಂಟೇನಿಯಸ್ ಆಗಿ ಆಗುವಂಥ ಸಂದರ್ಭ ಇರುತ್ತೆ. ಎಸ್ಪೆಷಲಿ BP ಎಲ್ಲ ಇದ್ದರೆ, ಹೈ BP ಇದ್ದಾಗ ಆವಾಗ ಒಂದ್ಸಲ ರಕ್ತಸ್ರಾವ ಆದರೆ ಅದು ಮತ್ತೆ ಕಂಟ್ರೋಲಿಗೆ ಬರೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹಲವಾರು ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಇದ್ದಾವೆ. ಸೊ ಅವನಿಗೆ ಇರುವಂಥ ಲೈಫ್ ಸ್ಟೈಲ್ ಇರ್ಬೋದು ಒಂದು, ಅದರಿಂದಾಗಿ ಬರುವಂಥ ಲೈಫ್ ಸ್ಟೈಲ್ನಿಂದ ಬರುವಂಥ ರೋಗಗಳು ಇದಕ್ಕೆ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ ಆಗಿರ್ತವೆ. ಸೊ ಹಾಗಾಗಿ ಈ ಒಂದು ಏನು ಅದರದ್ದು ಕಾಂಪ್ಲಿಕೇಶನ್ಸ್ ಇದೆ, ಈ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸೀಸ್ಗಳು, ಬೇರೆ ಡಿಸೀಸ್ಗಳು ಇನ್ನೂ ಜಾಸ್ತಿ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ಸಾವಾಗುವಂಥ ಸಾಧ್ಯತೆ ಇನ್ನೂ ಜಾಸ್ತಿ ಆಗುತ್ತೆ. ಪರ್ಸೆ ಡೆಂಗೂನಲ್ಲಿ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಮ್ಗೆ ಏನಾಗ್ತಾ ಇದೆ ಅಂತಂದರೆ ಡೆತ್ಗಳು ಕಮ್ಮಿ ಆಗ್ತಾ ಇದ್ದಾವೆ, ಅಷ್ಟೊಂದು ಡೆತ್ಗಳು ಆಗ್ತಾ ಇಲ್ಲ. ಸೊ ಆಗಲೇ ನಾನು ಹೇಳಿದಾಗೆ ಸುಮಾರು 100ರಲ್ಲಿ ಒಂದು 10% ಕಾಂಪ್ಲಿಕೇಶನಿಗೆ ಹೋಗುತ್ತೆ. ಕಾಂಪ್ಲಿಕೇಶನ್ ಎಲ್ಲನೂ ಡೆತ್ ಆಗಬೇಕು ಅಂತಿಲ್ಲ. ನಮ್ಮಲ್ಲಿ ಈಗ ಟ್ರೀಟ್ಮೆಂಟ್ ಮೊಡಾಲಿಟಿನೂ ಜಾಸ್ತಿ ಆಗಿದೆ. ಸಾಕಷ್ಟು ಅದನ್ನು ಡೆಂಗೂವನ್ನು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಮ್ಮ ಪರಿಣಿತಿ ಕೂಡ ಜಾಸ್ತಿ ಆಗಿದೆ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಸಪೋರ್ಟಿವ್ ಟ್ರೀಟ್ಮೆಂಟು ಜಾಸ್ತಿ ಇದೆ. ಅದರಲ್ಲಿ ಹೆಚ್ಚಾಗಿ ನಮಗೆ ಏನು ಬೇಕಾಗುತ್ತೆ ಅಂತಂದರೆ IV ಫ್ಲೂಯಿಡ್ಸ್ ಜಾಸ್ತಿ ಬೇಕಾಗುತ್ತೆ. ಮತ್ತು ಮೊದಲು ನಾವು ಏನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಆವಿಷ್ಕಾರ ಜಾಸ್ತಿ ಆಗ್ತಾ ಇದ್ದಂಗೆ, ಸೊ ನಾವು ಯೂಶ್ವಲಿ ಏನಾಗುತ್ತೆ, ಡೆಂಗು ಡಯಾಗ್ನೋಸಿಸೇ ಆಗದೆ ಹೋದರೆ ಆವಾಗ ಏನಾಗುತ್ತೆ, ನಾವು ಬೈ ಚಾನ್ಸ್ ಏನಾದರೂ NSAID ಹಾಕಿದರೆ ಕಂಟ್ರೋಲ್ ಮಾಡೋಕ್ಕೆ, ಏನಾದರೂ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಜ್ವರವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಕೆಲವಷ್ಟು ಮೆಡಿಸಿನನ್ನು ಕೊಟ್ಟರೆ ಆ ಕೆಲವಷ್ಟು ಮೆಡಿಸಿನ್ಗಳಿಂದ ರಕ್ತಸ್ರಾವ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಈಗ ಡಯಾಗ್ನೋಸ್ಟಿಕ್ ಮೊಡಾಲಿಟಿನೂ ಜಾಸ್ತಿ ಇದೆ. ಎಲ್ಲ ಕಡೆಯಲ್ಲಿ ಡಯಾಗ್ನೋಸಿಸು ಆಗುತ್ತೆ. ಸೊ ಈ ಡಯಾಗ್ನೋಸ್ಟಿಕ್ ಟೂಲ್ಸ್ಗಳು ಜಾಸ್ತಿ ಸಿಗ್ತಾ ಇದ್ದಾವೆ. ಸೊ ಈ ಎಲ್ಲ ಕಾರಣಗಳಿಂದ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಮ್ಮದು ಟ್ರೀಟ್ಮೆಂಟ್ ಮೊಡಾಲಿಟಿ ಕೂಡ ಇನ್ನೂ ಸ್ಟ್ರಾಂಗ್ ಆಗಿದೆ. ಟ್ರೀಟ್ಮೆಂಟ್ ಕೊಡುವಂಥ ಒಂದು ಕೆಪಾಸಿಟಿ ನಮ್ಮದೇನಿದೆ ಅದು ಕೂಡ ಜಾಸ್ತಿ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಈ ವೈರಸ್ಸಿನ ವಿರುಲೆನ್ಸಿ ಏನಿದೆ, ವೈರಸ್ ಏನು ತೀವ್ರತೆ ಇದೆ ಅದು ಕೂಡ ಕಮ್ಮಿ ಆಗಿದೆ. ಸೊ ಹಾಗಾಗಿ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಮಗೆ ಕಾಂಪ್ಲಿಕೇಶನ್ಸು ಕೂಡ ಕಮ್ಮಿ ಆಗಿದೆ, ಡೆತ್ತು ಕೂಡ ಕಮ್ಮಿ ಆಗಿದ್ದನ್ನು ನಾವು ನೋಡ್ತೇವೆ. ಅಂದರೆ ಈಗ ಪ್ರತಿಯೊಂದು ರೋಗದಲ್ಲೂ ಕೂಡ ಇಂಥದ್ದೊಂದು ಸ್ಟೇಜ್ ಅಂತ ಇರುತ್ತೆ. ಸೊ ಈ ಒಂದು ಸ್ಟೇಜ್ ದಾಟಿದ ಮೇಲೆ ಕಂಟ್ರೋಲಿಗೆ ಬರಲ್ಲ, ಅಥವಾ ಯಾವುದೇ ಟ್ರೀಟ್ಮೆಂಟನ್ನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ, ಅಂಥದ್ದೇನಾದರೂ ಒಂದು ಪರಿಸ್ಥಿತಿ ಡೆಂಗ್ಯೂ ಜ್ವರದ ವಿಚಾರದಲ್ಲಿ ಕಂಡುಬರುತ್ತೆ? ಆ ರೀತಿ ಏನಿರೋದಿಲ್ಲ. ಆದರೆ ಆಗಲೇ ಹೇಳಿದಾಗೆ ಇದರಲ್ಲಿ ಹೆಮೆಟೋಕ್ರಿಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದು ಕ್ರಿಟಿಕಲ್ ಲೆವೆಲ್ಗಿಂತ ಹೆಮೆಟೋಕ್ರಿಟ್ ಕಮ್ಮಿ ಆದರೆ ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಪ್ಲೇಟ್ಲೆಟ್ ಕೌಂಟು ಅದಕ್ಕೆ ರಿಲೇಟೆಡ್ ಕಮ್ಮಿ ಆಗಿರುತ್ತೆ. ಸೊ ಪ್ಲೇಟ್ಲೆಟ್ ಕೌಂಟು 10,000ವರೆಗೆ ಹೋದಾಗ ನಾವು ಏನು ಜಾಸ್ತಿಯಾಗಿ ಇದನ್ನು ಮಾಡಲ್ಲ. 10,000ಕ್ಕಿಂತ ಕಮ್ಮಿ ಹೋದಾಗ ನಾವು ಸ್ವಲ್ಪ ಅಲರ್ಟ್ ಇರ್ತೇವೆ, ಡಾಕ್ಟರ್ಸು ಸ್ವಲ್ಪ ಅಲರ್ಟ್ ಇರಬೇಕಾಗತ್ತೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಕ್ಲೋಸ್ ಮಾನಿಟ್ರಿಂಗ್ ಬೇಕು. ಹಾಗೆಯೇ ಟರ್ಷರಿ ಕೇರ್ ಕೂಡ ಬೇಕಾಗ್ಬೋದು. ಎಷ್ಟೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಂಟರ್ನಲಿ
ಬ್ಲೀಡಿಂಗ್ ಆಗುವಂಥ ಸಂದರ್ಭ ಇರುತ್ತೆ. ಸೊ ಆ ಥರ ಒಂದು ಬ್ಲೀಡಿಂಗ್ ಏನಾರು ಆಯಿತು ಅಂದರೆ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಪ್ಲಸ್ ಪ್ಲೇಟ್ಲೆಟ್ ಕೌಂಟ್ ಇರ್ಬೋದು ಅಥವಾ ರಕ್ತವನ್ನು ಕೊಡುವಂಥ ಸಂದರ್ಭ ಇರ್ಬೋದು, ಅದನ್ನು ಕೊಡೋದಕ್ಕೂ ಕೂಡ ವ್ಯವಸ್ಥೆ ಇರಬೇಕಾಗತ್ತೆ. ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಇರುವಂಥದ್ದು, ಡೆಫಿನೆಟಿವ್ ಟ್ರೀಟ್ಮೆಂಟ್ ನಮ್ಮಲ್ಲಿ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಆ ಥರ ಒಂದು ಸಪೋರ್ಟಿವ್ ಟ್ರೀಟ್ಮೆಂಟ್ ಏನು ಕೆಲವಷ್ಟು ಸಂದರ್ಭದಲ್ಲಿ ಅವರಿಗೆ ಈವನ್ ICU ಬೇಕಾಗುತ್ತೆ, ಮೆಕ್ಯಾನಿಕಲ್ ವೆಂಟಿಲೇಟರ್ ಬೇಕಾಗುತ್ತೆ. ಆ ಒಂದು ಸೌಲಭ್ಯ ಕೂಡ ಅಂಥ ಸಂದರ್ಭದಲ್ಲಿ ಬೇಕಾಗ್ಬೋದು. ಸೊ ಹಾಗಾಗಿ ಏನು ಕಾಂಪ್ಲಿಕೇಶನ್ ಇದೆ, ಈ ಒಂದು ಕೆಲವಷ್ಟು ನಾನೇನು ಹೇಳಿದೆ ಪ್ಲೇಟ್ಲೆಟ್ ಇರ್ಬೋದು, ಹೆಮೆಟೋಕ್ರಿಟ್ ಇರ್ಬೋದು, ಇದನ್ನು ಮಾನಿಟರ್ ಮಾಡಿಕೊಂಡು ತುಂಬಾ ಕಮ್ಮಿ ಇರುವಂಥ ಸಂದರ್ಭದಲ್ಲಿ ಅವರನ್ನು ಟೆರ್ಷರಿ ಕೇರಿಗೂ ಕೂಡ ನಾವು ಕಳಿಸುವಂಥ ವ್ಯವಸ್ಥೆ ಬೇಕಾಗುತ್ತೆ. ಸೊ ಈ ವೈರಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋಕ್ಕಾಗುತ್ತಾ ಅನ್ನೋದು ಡೆಂಗ್ಯೂ ವೈರಸ್ ಅನ್ನುವಂಥದ್ದನ್ನು? ಕ್ಯೂರ್ ಆಟೋಮ್ಯಾಟಿಕಲಿ ಆಗುತ್ತೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಟ್ರೀಟ್ಮೆಂಟ್ ಡ್ರಗ್ ಇಲ್ಲ, ಇದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಆದರೆ ಇದು ಬಂದರೆ ಒಂದು ವಾರದಿಂದ 10 ದಿವಸ ಒಳಗಡೆ ಆಟೋಮ್ಯಾಟಿಕಲಿ ಕಮ್ಮಿ ಆಗುವಂಥದ್ದು. ಯಾವುದೇ ವೈರಸ್ ಇರ್ಬೋದು, ಅದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಸೊ ಅದು ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಸೊ ಆದರೆ ಅದು ಒಂದು ಏನು 10 ದಿವಸದ ಅವಧಿ ಇದೆ, ಅದು ಎಷ್ಟರ ಮಟ್ಟಿಗೆ ಬಾಡಿಯಲ್ಲಿ ಡ್ಯಾಮೇಜನ್ನು ಮಾಡುತ್ತೆ ಅದ್ರ ಮೇಲೆ ಅವರಿಗೆ ಕಾಂಪ್ಲಿಕೇಶನ್ ಏನಿದೆ ಅದು ಡಿಪೆಂಡ್ ಆಗುತ್ತೆ. ಸೊ ಅವರ ಸ್ವಂತದ ಇಮ್ಯುನಿಟಿ ಇದೆ, ಅವರ ಸ್ವಂತದ ಬಾಡಿ ಸ್ಟ್ರಕ್ಚರ್ ಇದೆ, ಅದ್ರ ಮೇಲೆ ಕೂಡ ಇದು ಯಾವ ರೀತಿಯ ಮುಂದಿನ ಟರ್ನನ್ನು ತೆಗೆದುಕೊಳ್ತದೆ ಅಂತ ಹೇಳುವಂಥದ್ದು ಡಿಪೆಂಡ್ ಆಗುತ್ತೆ. ಕರೆಯಿದೆ ಸರ್, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಈಗಾಗಲೇ ಡೆಂಗ್ಯೂ ಜ್ವರದ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ ಸರ್. ತಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಡೆಂಗ್ಯೂ ನಿಂತ ನೀರಿಂದ ಬರುತ್ತಾ ಅಂತ ನನ್ನ ಸೊಳ್ಳೆ ಉತ್ಪತ್ತಿ ಆಗುತ್ತಾ ಅಂತ ನನ್ನ ಒಂದು ಪ್ರಶ್ನೆ ಇದೆ, ಅದಕ್ಕೊಂದು ಸ್ವಲ್ಪ ಉತ್ತರ ಕೊಡ್ತೀರಾ? ನಿಂತ ನೀರಿಂದ ಸೊಳ್ಳೆ ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿ ಆಗತ್ತೆ. ನಿಂತ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ಆದರೆ 10 ರಿಂದ 12 ದಿವಸ ನಿಂತ್ಕೊಂಡಿದ್ರೆ ಮಾತ್ರ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಇವತ್ತು 1 ದಿವಸ ನಿಂತ ನೀರಿದ್ರೆ ಅದು ಸೊಳ್ಳೆ ಉತ್ಪತ್ತಿ ಆಗಲ್ಲ. ಆದರೆ 10 ರಿಂದ 12 ದಿವಸ ಅದೇ ನೀರು ಅಲ್ಲಿಯೇ ನಿಂತ್ಕೊಂಡಿದ್ರೆ ಡೆಫಿನೆಟ್ ಆಗಿ ಸೊಳ್ಳೆ ಅಲ್ಲಿ ಉತ್ಪತ್ತಿ ಆಗುತ್ತೆ. ಸರ್, ಇನ್ನೊಂದು ಕ್ವಶನ್, ಡೆಂಗ್ಯೂ ಸೊಳ್ಳೆ ಇದೆ ಅಂತ ಪರ್ಟಿಕ್ಯುಲರ್ಲಿ ನಮಗೆ ಕಂಡುಹಿಡಿಯೋಕ್ಕಾಗುತ್ತಾ ಒಂದು ಮನುಷ್ಯರಿಗೆ? ಡೆಫಿನೆಟ್ ಆಗಿ ಕಂಡುಹಿಡಿಬೋದು. ಡೆಂಗು ಸೊಳ್ಳೆ ಏನಿದೆ ಅದು ಡೇ ಟೈಮ್ ಬೈಟರ್. ನಿಮಗೆ ದಿನದಲ್ಲಿ ಅದು ಕಚ್ಚಿದ್ರೆ, ದಿನದಲ್ಲಿ ಯೂಸ್ವಲಿ ಉಳಿದ ಸೊಳ್ಳೆಗಳು ದಿನದಲ್ಲಿ ಕಚ್ಚೋದಿಲ್ಲ. ಸೊ ಯೂಸ್ವಲಿ ಉಳಿದ ಸೊಳ್ಳೆಗಳು ಕಚ್ಚೋದೇನಿದೆ ಅದು ಲೇಟ್ ಈವ್ನಿಂಗ್ ಕಚ್ತದೆ, ಇಲ್ಲ ಅರ್ಲಿ ಮಾರ್ನಿಂಗ್ ಕಚ್ತದೆ. ಆದರೆ ಡೆಂಗು ಸೊಳ್ಳೆ ಏನಿದೆ ಅದು ಡೇ ಬೈಟರ್ ಅಂತೇಳಿ ಹೇಳ್ತೇವೆ. ಅಂದರೆ ದಿನದ ಸಮಯದಲ್ಲಿ, ಅಂದರೆ ಬೆಳಿಗ್ಗೆ ನಂತರ ಸುಮಾರು 8 ಗಂಟೆ ನಂತರ ಸಾಯಂಕಾಲ 5 ಗಂಟೆವರೆಗೆ ಅದು ಹೆಚ್ಚಾಗಿ ಹಾರಾಡ್ತಾ ಇರುತ್ತೆ, ಕಚ್ಚುತ್ತದೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಮತ್ತು ಈವ್ನಿಂಗು ಅದು ರೆಸ್ಟ್ ಮಾಡ್ತದೆ, ಅದು ಹೋಗಿ ಕೂತ್ಕೊಂಡ್ಬಿಡುತ್ತೆ, ಆವಾಗ ಕಚ್ಚೋದಿಲ್ಲ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಒಂದು ವಿರಾಮವನ್ನು ತಗೊಳ್ಳೋಣ. ಎಸ್, ಈಗಾಗಲೇ ಹೇಳಿದ ಹಾಗೆ ಡೆಂಗ್ಯೂ ಜ್ವರದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಹಾಗೂ ಇದರ ಒಂದು ಸಿಂಪ್ಟಮ್ಸ್ ಅನ್ನುವಂಥದ್ದು ಏನು, ಅಥವಾ ಯಾವ ರೀತಿಯ ಒಂದು ಪ್ರಭಾವವನ್ನು ಇದು ಬೀರುತ್ತೆ, ಇನ್ನಷ್ಟು ವಿಚಾರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಎಸ್, ಈಗಾಗಲೇ ಹೇಳಿದ ಹಾಗೆ ಡೆಂಗ್ಯೂ ಜ್ವರವನ್ನು ಹರಡುವಂಥ ಸೊಳ್ಳೆಗಳ ಕುರಿತಾಗಿ ಸಾಕಷ್ಟು ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಇದಲ್ಲದೆ ಈ ಒಂದು ಡೆಂಗ್ಯೂ ಜ್ವರ ಹರಡೋದ್ರಿಂದ ನಿಮ್ಮನ್ನು ನೀವು ಯಾವ ರೀತಿ ಕಾಪಾಡಿಕೊಳ್ಬೇಕು, ಅಥವಾ ಯಾವ ರೀತಿಯಾಗಿ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ತಗೊಳ್ಬೇಕು, ಹಾಗೂ ಈ ಒಂದು ಸೊಳ್ಳೆಗಳು ಯಾವ ರೀತಿ ರೋಗವನ್ನು ಹರಡುತ್ತೆ ಅಥವಾ ಇದನ್ನು ತಡೆಗಟ್ಟುವಂಥದ್ದು ಹೇಗೆ, ಇದರ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಕರೆ ಇದೆ ಸರ್, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಈಗಾಗಲೇ ಡೆಂಗ್ಯೂ ಜ್ವರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ನಮಗೆ ಮುಖ್ಯವಾಗಿ ಡೆಂಗ್ಯೂ ರೋಗದ ಗುಣಲಕ್ಷಣ ಏನು ಅಂತ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅಂದ್ರೆ
ಅದ್ರ ಬರೋದಕ್ಕಿಂತ ಮುಂಚೆ ಯಾವ್ದೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕಂತ ನಂಗೊಂದು ಸ್ವಲ್ಪ ಮಾಹಿತಿ ಬೇಕಿತ್ತು. ಹಾಂ, ಈಗಾಗಲೇ ನಾವು ಡೆಂಗು ಜ್ವರದ ಲಕ್ಷಣಗಳನ್ನು ಹೇಳಿದ್ವಿ. ಡೆಂಗು ಜ್ವರ ಹೆಚ್ಚಾಗಿ ಉಳಿದ ಜ್ವರಗಳ ಹಾಗೇನೇ ಇರುತ್ತೆ, ಡಿಫ್ರೆನ್ಸ್ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಜ್ವರ ಇರುತ್ತೆ, ನೆಗಡಿನೂ ಇರ್ಬೋದು, ಅದೇ ರೀತಿಯಲ್ಲಿ ಹೆಡ್ಡೇಕ್ ಇರುತ್ತೆ, ಸ್ವಲ್ಪ ವಾಂತಿ ಅದನ್ನು ಆಗ್ಬೋದು. ಅಷ್ಟೇ ಇರೋದು. ಹೆಚ್ಚಿನ ಜನಗಳಿಗೆ ಸುಮಾರು 90% ಜನಗಳಿಗೆ ಇಷ್ಟೇ ಇರೋದು. ಸರ್, ಸ್ನಾಯು ಸೆಳೆತ ಇರುತ್ತಾ? ಹಾಂ, ಸ್ನಾಯು ನೋವು ಯಾವುದು? ಕಾಲುಗಳಲ್ಲಿ ನೋವು ಇರ್ತದಲ್ಲ, ಜ್ವರ ಬರುವಾಗ ಅದು ಇರ್ತದ? ಇಲ್ಲ, ಅದು ಇರೋದು ಚಿಕನ್ ಗುನ್ಯಾದಲ್ಲಿ ಸರ್. ಚಿಕನ್ ಗುನ್ಯಾ. ಗಂಟು ನೋವು ಹೆಚ್ಚಾಗಿ ಬರುವಂಥದ್ದು ಚಿಕನ್ ಗುನ್ಯಾದಲ್ಲಿ. ಚಿಕನ್ ಗುನ್ಯಾ. ಡೆಂಗುನಲ್ಲಿ ಆ ಥರ ಇರೋದಿಲ್ಲ. ಬರೋದು ಮಾಮೂಲಿ ಜ್ವರದ ಹಾಗೇನೇ ಇರುತ್ತೆ. 90% ಜನರಿಗೆ ಅದಷ್ಟೇ ಇರುತ್ತೆ. ಇನ್ನು ಕೆಲವಷ್ಟು ಒಂದು 10% ಜನರಿಗೆ ಮಾತ್ರ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗೋದನ್ನ ನೋಡ್ತೇವೆ. ಸರ್, ಚಿಕನ್ ಗುನ್ಯಾಕ್ಕೂ ಡೆಂಗ್ಯೂ ಏನ್ ವ್ಯತ್ಯಾಸ ಇರುತ್ತೆ? ಎರಡು ಕೂಡ ಒಂದೇ ಸೊಳ್ಳೆಯಿಂದ ಹರಡುತ್ತಾ? ಎರಡು ಒಂದೇ ಸೊಳ್ಳೆಯಿಂದ ಹರಡುವಂಥ ರೋಗಗಳು. ಈಡಿಸ್ ಅಂತ ಹೇಳುವಂಥ ಸೊಳ್ಳೆ ಏನಿದೆ, ದಿನದಲ್ಲಿ ಕಚ್ಚುವಂಥ ಸೊಳ್ಳೆ. ಸರಿ. ಸೊ ಈ ಸೊಳ್ಳೆಯಿಂದನೇ ಹರಡುವಂಥ ರೋಗಗಳು ಎರಡೂ ಕೂಡ. ಆದರೆ ಅದಕ್ಕೆ ವೈರಸ್ ಏನಿದೆಯಲ್ಲ, ಆ ವೈರಸ್ಸು ಅದು ಬೇರೆ ಇದು ಬೇರೆ. ಸೊ ಈ ಡೆಂಗು ಎರಡಕ್ಕೂ ಜ್ವರನೇ ಬರೋದು, ವೈರಸ್ಸೇ ಎರಡೂ ಕೂಡ. ಡೆಂಗು ಜ್ವರಕ್ಕೆ ಹೆಚ್ಚಿನ ರಕ್ತಸ್ರಾವ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಡೆಂಗು ಜ್ವರದಲ್ಲಿ. ಆದರೆ ಚಿಕನ್ ಗುನ್ಯಾದಲ್ಲಿ ಗಂಟು ನೋವು ಅದು ಹೆಚ್ಚಾಗಿ ಈ ಗಂಟಿಗೆ ಹೆಚ್ಚಿನ ಒಂದು ಇದನ್ನು ಕೊಡ್ತದೆ. ಸೊ ಹಾಗಾಗಿ ಗಂಟು ಏನಿದೆ, ಕನೆಕ್ಟಿವ್ ಟಿಶ್ಯೂಸ್ ಗಂಟು ಏನಿದೆ, ಬೇರೆ ಬೇರೆ ಗಂಟುಗಳು, ಅಲ್ಲಿ ನೋವನ್ನು ನಾವು ನೋಡ್ತೇವೆ. ಹೆಚ್ಚಿನ ಚಿಕನ್ ಗುನ್ಯಾಗಳಲ್ಲಿ ನೋವು ಜಾಸ್ತಿ ಇರುತ್ತೆ. ಹಲೋ, ಹಾಂ, ನೋವು ಜಾಸ್ತಿ ಇರೋದನ್ನು ನಾವು ನೋಡ್ತೇವೆ ಚಿಕನ್ ಗುನ್ಯಾದಲ್ಲಿ. ಡೆಂಗುನಲ್ಲಿ ಅದು ಇರಲ್ಲ. ಆನೆಕಾಲು ರೋಗ ಅನ್ನೋದು ಇದರಿಂದಲೇ ಬರುತ್ತಾ? ಇಲ್ಲ, ಆನೆಕಾಲು ರೋಗಕ್ಕೆ ಅದು ಬೇರೆನೇ ಒಂದು ಹುಳ. ಅದು ಹುಳ, ಸೊಳ್ಳೆ ಅಲ್ವಾ? ಅಲ್ಲ, ಅದು ಆನೆಕಾಲು ರೋಗಾಣು ಏನಿದೆಯಲ್ಲ, ಅದು ಒಂದು ಹುಳ. ಅದು ಒಂಥರ ಹುಳ. ಅದು ಕೂಡ ಸೊಳ್ಳೆಯಿಂದನೇ ಬರುವಂಥದ್ದು. ಕ್ಯೂಲೆಕ್ಸ್ ಅಂತ ಹೇಳುವಂಥ ಒಂದು ಸೊಳ್ಳೆ ಇದೆ, ಆ ಒಂದು ಸೊಳ್ಳೆಯಿಂದ ಬರುವಂಥದ್ದು. ಫೈಲೇರಿಯಲ್ ವರ್ಮ್ಸ್ ಅಂತ. ಈ ವರ್ಮ್ಸು ಅದು ಚಿಕ್ಕದಿರುತ್ತೆ, ಅದು ಸೊಳ್ಳೆ ಮೂಲಕ ಶರೀರ ಪ್ರವೇಶ ಮಾಡಿ ಅದು ದುಗ್ಧ ರಸಗ್ರಂಥಿಗಳನ್ನು ಬ್ಲಾಕ್ ಮಾಡುತ್ತೆ. ಅದಕ್ಕೆ ಬೇರೆನೇ ಔಷಧ ಇದೆ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಈಗಾಗಲೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಇದನ್ನು ತಡೆಗಟ್ಟುವಂಥ ಒಂದು ಕ್ರಮ ಏನು? ಈ ಒಂದು ಬ್ರೀಡಿಂಗ್ ಆಗಿರ್ಬೋದು, ಸೊಳ್ಳೆಗಳ ಬ್ರೀಡಿಂಗ್, ಅಥವಾ ಆ ವಾತಾವರಣವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕು ಅಥವಾ ಯಾವ ರೀತಿ ಟ್ರೀಟ್ ಮಾಡಬೇಕು? ಸೊ ಇದಕ್ಕೆ ಮುಖ್ಯವಾಗಿ 2 ರೀತಿಯ ಪ್ರೊಟೆಕ್ಷನ್. ಈ ಒಂದು ಡೆಂಗು ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಮಲೇರಿಯಾ ಇರ್ಬೋದು, ಯಾವುದೇ ವೆಕ್ಟರ್ ಬಾರ್ನ್ ಡಿಸೀಸ್ ಇರ್ಬೋದು, 2 ರೀತಿಯಲ್ಲಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಒಂದನೇದು, ಇದಕ್ಕೆ ಸಂಬಂಧಪಟ್ಟಂಥ ಏನು ಮಾಸ್ಕಿಟೋ ಇದೆ, ಮೇನ್ಲಿ ಇದು ಮಾಸ್ಕಿಟೋದಿಂದನೇ ಬರೋದಾಗಿದ್ದರಿಂದ ಮಾಸ್ಕಿಟೋ ಬ್ರೀಡಿಂಗನ್ನು ಕಮ್ಮಿ ಮಾಡೋದು ಒಂದು ಮುಖ್ಯವಾದಂಥ ಪ್ರಿವೆಂಟಿವ್ ಮೆಸರ್. ಸೊಳ್ಳೆಗಳು ಉತ್ಪತ್ತಿ ಆಗದೆ ಹೋದರೆ ಈ ರೋಗಗಳು ಬರೋ ಸಾಧ್ಯತೆ ಇಲ್ಲ. ಸೊಳ್ಳೆಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಮೊದಲಿನ ಒಂದು ಪ್ರಿವೆಂಟಿವ್ ಮೆಸರ್. ಅಥವಾ ಒಂದೇ ಸೊಳ್ಳೆಗಳ ಉತ್ಪತ್ತಿ ಕಮ್ಮಿ ಆಗಬೇಕು, ಇಲ್ಲ ಅಂತಂದರೆ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಬಾರ್ದು. ಸೊ 2 ರೀತಿಯ ಪ್ರಿವೆಂಟಿವ್ ಮೆಸರ್ಸನ್ನು ನಾವು ತಗೊಳ್ಬೋದು. ಸೊಳ್ಳೆಗಳನ್ನು ಉತ್ಪತ್ತಿಯನ್ನೇ ಕಮ್ಮಿ ಮಾಡೋದು ಹೇಗೆ? ನಾನು ಆಗಲೇ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಹೌದು. ಸೊ ಈ ಸೊಳ್ಳೆಗಳು ಬೆಳೆಯೋದು ಎಲ್ಲಿ? ಇದು ಸ್ಟ್ಯಾಗ್ನೆಂಟ್ ವಾಟ್ರಲ್ಲಿ. ನಮ್ಮ ಹವ್ಯಾಸ ಚೇಂಜ್ ಆಗಬೇಕು. ನಮ್ಮ ಸುತ್ತಮುತ್ತಲು ನಾವು ಎಲ್ಲಿಂದರಲ್ಲಿ ಬಿಸಾಕೋದೇನಿದೆಯಲ್ಲ, ಅದು ನಮ್ಮಲ್ಲಿ ತಪ್ಪಬೇಕು. ಫಸ್ಟ್ ಏನು ಅಂತಂದರೆ, ನಾವು ಏನು ಈ ಚಿಕ್ಕ ಪುಟ್ಟದ್ದೆಲ್ಲ ಇದೆ ಅದು ಕೇರ್ಲೆಸ್ ಆಗಿ ಎಸ್ಬಿಡ್ತೀವಿ, ಅದಕ್ಕೆ ಗಮನನೂ ಕೊಡೋದಿಲ್ಲ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಈಗಾಗಲೇ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಸಂಗತಿ ಏನು ಅಂತಂದರೆ, ಸ್ವಚ್ಛ ಭಾರತ ಏನು ಮಿಷನ್ ಜಾರಿಯಲ್ಲಿದೆ. ಈ ಸ್ವಚ್ಛ ಭಾರತ ಏನು ಧ್ಯೇಯೋದ್ದೇಶ ಇದೆ, ಅದು ನಿಜಾರ್ಥದಲ್ಲಿ ಬರಬೇಕು, ಜನಕ್ಕೆ ಅದು ಗೊತ್ತಿರಬೇಕು. ಸೊ ಹಾಗಾಗಿ ನಮ್ಮ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೋಬೇಕು.
ಕ್ಲೀನ್ ಇಟ್ಕೋಬೇಕು ಅಂತಂದ್ರೆ ಏನು, ಆರ್ಟಿಫಿಷಿಯಲ್ ಏನಿದೆ, ಎಲ್ಲಿ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಸಾಕಷ್ಟು ಈ ನೀರು ನಿಲ್ಲುವಂಥ ಒಂದು ಸಣ್ಣ ಪುಟ್ಟದೇನು ಇದು ಆರ್ಟಿಕಲ್ಸ್ ಇರ್ಬೋದು, ಅದನ್ನು ನಾವು ಎಸೆಯುವುದನ್ನು ಕಮ್ಮಿ ಮಾಡಬೇಕು. ಸುತ್ತಮುತ್ತಲು ಎಸೆಯೋದು ಹಾಗೇನಾದರೂ ನಮ್ಮ ಸುತ್ತಮುತ್ತಲು ಇದ್ದರೆ ಅದನ್ನು ಕ್ಲೀನಾಗಿ ತೆಗೆದು ಏನು ವಿಲೇವಾರಿ ಇದೆ, ಅದು ನಿರ್ದಿಷ್ಟ ವಿಲೇವಾರಿ ಏನಿದೆ ಅದನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಎಷ್ಟೊಂದು ಕಡೆಗಳಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ SLRM ನಾವು ಘಟಕವನ್ನು ಸ್ಥಾಪಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆಯಲ್ಲಿ SLRM ಇದೆ, ಅಂದರೆ ಸಾಲಿಡ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಸಾಕಷ್ಟು ಕಡೆಗಿದೆ. ಮನೆ ಮನೆಗೆ ಹೋಗಿ ತೆಗೆದುಕೊಂಡು ಬರ್ತಾರೆ. ಆದರೆ ದುರ್ದೈವಶಾತ್ ಏನಿದೆ ಅಂತಂದರೆ ಮನೆಗೆ ಹೋದಾಗ ಜನ ಕೊಡೋದು ಕಮ್ಮಿ ಇದೆ. ಎಷ್ಟೊಂದು ಕಡೆಗಳಲ್ಲಿ ಕೊಡೋದಿಲ್ಲ, ರೆಸ್ಪಾನ್ಸೇ ಕೊಡೋಲ್ಲ. ಅಲ್ಲ, ಅದನ್ನು ವೇಸ್ಟನ್ನು ಅವರಿಗೆ ಕೊಡೋದ್ರ ಬದಲು ತೆಗೆದು ಬಿಸಾಕ್ತಾರೆ. ಎಷ್ಟೊಂದು ಕಡೆಗಳಲ್ಲಿ ನಾವು ಅದನ್ನು ನೋಡಿದ್ದೀವಿ. ಆಯಿತಾ, ನಮ್ಮ ಈ ಒಂದು ಉಡುಪಿ ನಗರ ಪ್ರದೇಶ ತೆಗೆದುಕೊಂಡ್ರೆ ಈಗ ಸ್ವಲ್ಪ ದಿವಸ ಮೊದಲೇ ನೀವೇ ತೋರಿಸಿದ್ರಿ ನಿಮ್ಮ ಚಾನಲ್ನಲ್ಲೇ, ಎಷ್ಟೊಂದು ಕಡೆ ಇದೊಂದು ಬಿದ್ಕೊಂಡಿದೆ. SLRM ಘಟಕ ಸುಸಜ್ಜಿತವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ನಮ್ಮ ನಗರ ಪ್ರದೇಶದಲ್ಲಿ. ಆದ್ರೂ ಕೂಡ ಇದು ಬಿದ್ಕೊಂಡಿದೆ ಅಂತಂದ್ರೆ ಅದು ಏನು ಸೂಚಿಸ್ತದೆ ಅಂದರೆ ನಮ್ಮ ಜನರು ಇದಕ್ಕೆ ಸ್ಪಂದನೆಯನ್ನು ತೋರಿಸೋದು ಕಮ್ಮಿ ಇದೆ. ಯಾವುದು SLRM ನಾವು ಕಸದ ವಿಲೇವಾರಿ ಏನಿದೆ, ಅದು ಏನು ವೇಸ್ಟ್ ಇದೆ ಅದರ ವಿಲೇವಾರಿ ಬಗ್ಗೆ ನಾವು ಗಮನವನ್ನು ಕಮ್ಮಿ ಕೊಡ್ತಾ ಇದ್ದೇವೆ ಅಂತೇಳಿ ಅದನ್ನು ತೋರಿಸ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಸ್ಪಂದಿಸುವಂಥ ಇದು ಜಾಸ್ತಿ ಆಗಬೇಕು ಮತ್ತು ಜನರ ಒಂದು ಮನೋಭಾವ ಚೇಂಜ್ ಆಗಬೇಕು. ಸುತ್ತಮುತ್ತಲು ಕ್ಲೀನ್ ಇಟ್ಕೊಳ್ಳುವಂಥದ್ದು ಒಂದನೇದು. ಸೊ ಆ ಒಂದು ಕ್ಲೀನ್ ಇದ್ದರೆ ಆವಾಗ ಸೊಳ್ಳೆ ಬೆಳೆಯುವಂಥದ್ದು ತಪ್ತದೆ, ಅದು ಒಂದನೇದು. ಇನ್ನು ಎಷ್ಟೊಂದು ಕಡೆಗಳಲ್ಲಿ ಏನು ಮಾಡ್ತೀವಿ, ಏನು ಮಾಡಿದ್ರು ಅದು ಕೆಲವಷ್ಟು ಬಾಡಿಗಳನ್ನು, ಈಗ ಓಪನ್ ವೆಲ್ ಇದೆ, ಅಲ್ಲಿ ನೀರನ್ನು ಏನು ಮಾಡೋದು, ನೀರು ಶೇಖರ ಇರಲೇಬೇಕು, ಅಲ್ಲಿಯೂ ಕೂಡ ಸೊಳ್ಳೆ ಬೆಳಿಬೋದು. ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಫಿಶನ್ನು ಬಿಡೋಕ್ಕೆ ಅನುಕೂಲ ಇದೆ. ಗಪ್ಪಿ ಮೀನುಗಳು ಬರ್ತವೆ, ಗ್ಯಾಂಬೂಸಿಯಾ ಫಿಶ್ಗಳು ಅಂತೇಳಿ ಹೇಳ್ತವೆ, ಅದು ಬರ್ತದೆ. ಆ ಮೀನುಗಳೇನು, ಅದರ ಕೆಲಸ ಏನು ಅಂತಂದರೆ ಸೊಳ್ಳೆಗಳ ಮೊಟ್ಟೆ ಏನಿದೆ ಅದನ್ನು ತಿಂದ್ಬಿಡುತ್ತೆ, ಸೊಳ್ಳೆಗಳ ಮರಿ ಲಾರ್ವಾ ಏನಿದೆ ಅದನ್ನು ತಿನ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅದು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋಕ್ಕೆ ಬಿಡೋದಿಲ್ಲ. ಅಂಥ ಮೀನುಗಳಿದ್ದಾವೆ. ಸೊ ಅಲ್ಲಿ ಎಲ್ಲಿ ನೀರನ್ನು ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ನಿಂತ ನೀರನ್ನು ತಡೆಯಲಿಕ್ಕಾಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಒಂದು ಇದು. ಸೊ ಇದು ಯಾವಾಗ ಇದನ್ನು ಬಿಡ್ತೀವಿ ಅಂತಂದರೆ ಮನುಷ್ಯರು ಆ ಒಂದು ನೀರನ್ನು ಉಪಯೋಗಿಸುವಂಥ ಒಂದು ಸಂದರ್ಭ ಇದ್ದರೆ ಆವಾಗ ನಾವು ಅಲ್ಲಿ ಕೆಮಿಕಲ್ ಸ್ಪ್ರೇ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಮಾಡ್ತೇವೆ. ಇನ್ನು ಕೆಲವಷ್ಟು ಕನ್ಸ್ಟ್ರಕ್ಷನ್ ಇದೆ ಅಥವಾ ಬೇರೆ ಏನು ಮಾಮೂಲಿಯಾಗಿ ನೀರು ನಿಂತ್ಕೊಂಡಿದೆ, ಅದು ಯಾವುದೇ ಕಾರಣಕ್ಕೆ ಉಪಯೋಗಿಸ್ಲಿಕ್ಕೆ ಅದು ಜನರ ಉಪಯೋಗಕ್ಕೆ ಬರದೇ ಇರುವಂಥ ನೀರಿದೆ, ಅಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಾಡ್ಬೋದು. ಕೆಮಿಕಲ್ ನಾವು ಸಪ್ಲೈ ಮಾಡ್ತೇವೆ ಸಾಕಷ್ಟು ಕಡೆಗಳಲ್ಲಿ. ಸೊ ಕೆಮಿಕಲ್ ಸ್ಪ್ರೇಗೆ ಅವಕಾಶ ಇದೆ. ಅಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿದ್ರೂ ಕೂಡ ಆವಾಗ ಸೊಳ್ಳೆ ಆಗೋದಿಲ್ಲ. ಇನ್ನು ದೈನಂದಿನ ನಮ್ಮ ಮನೆ ಸುತ್ತಮುತ್ತ ಇದ್ದರೆ ಈವನ್ ಕೆರೋಸಿನನ್ನು ಹಾಕಿದ್ರೂ ಕೂಡ ಅಲ್ಲಿ ಸೊಳ್ಳೆ ಆಗೋದಿಲ್ಲ. ಕೆರೋಸಿನನ್ನು ಕೂಡ ಅಲ್ಲಿ ಹಾಕ್ಬೋದು ಆ ನೀರಿಗೆ. ಸೊ ಅಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಸೊಳ್ಳೆ ಆಗದೋದಾಗಿ ನಾವು ತಡೆಗಟ್ಕೊಳ್ಬೋದು. ಇದು ಮೊದಲಿಂದು ನಾನು ಹೇಳ್ತಾ ಇರೋದು, ಅಂದರೆ ಸೊಳ್ಳೆ ಉತ್ಪತ್ತಿಯನ್ನು ಕಮ್ಮಿ ಮಾಡ್ಕೊಳ್ಳೋದು. ಇದು ಒಂದು ವಿಭಾಗ. ಇನ್ನೊಂದು ಏನು ಅಂತಂದರೆ ಸೊಳ್ಳೆಗಳಿಂದ ನಾವು ಪ್ರೊಟೆಕ್ಷನನ್ನು ತೆಗೆದುಕೊಳ್ಳೋದು. ಸೊಳ್ಳೆಗಳು ಈಗ ಡೆಂಗು ಸೊಳ್ಳೆ ಏನಿದೆ ಅಥವಾ ಇಡೀ ಸೊಳ್ಳೆ ಏನಿದೆ, ಡೇ ಬೈಟರ್, ಅದು ಕಷ್ಟ. ಸೊ ಈಗ ಡೇನಲ್ಲಿ ನಾವು ಎಲ್ಲೋ ವರ್ಕಿಗೆ ಹೋಗಿರ್ತೀವಿ, ಅಲ್ಲೆಲ್ಲ ಸೊಳ್ಳೆ ಪರದೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಮೊದಲಿಂದಾಗಿ ನಾವು ಫುಲ್ ಶರ್ಟ್, ಆಯಿತಾ, ಪೂರ್ತಿ ಶರ್ಟನ್ನು ಪೂರ್ತಿಯಾಗಿ, ಕಾಲಿಗೆ ಪ್ಯಾಂಟನ್ನು ಪೂರ್ತಿಯಾಗಿ, ಅಂದರೆ ಫುಲ್ಲಿ ಕ್ಲಾತ್ಡ್, ಪೂರ್ತಿ ಮೈಯನ್ನು ಕವರ್ ಮಾಡ್ಕೊಳ್ಳುವಂಥ ಒಂದು ಹವ್ಯಾಸ ಇದ್ದರೆ ಆವಾಗ ಡೇ ಬೈಟಲ್ಲಿ ಕೂಡ ಸೊಳ್ಳೆಯಿಂದ ತಪ್ಪಿಸ್ಕೊಳ್ಬೋದು. ಅದು ಒಂದನೇದು. ಇನ್ನು ಇಲ್ಲ ಅಂತಂದ್ರೂ ಕೂಡ ಸಾಕಷ್ಟು ರೀತಿಯ ಈ ಸೊಳ್ಳೆ ರಿಪೆಲೆಂಟ್ಗಳು ಬರ್ತವೆ. ಡೀಟ್ ಆಯಿಲ್ ಇರ್ಬೋದು, DMP ಆಯಿಲ್ ಇರ್ಬೋದು, ಆ ಥರ ಆಯಿಲ್ಗಳಿದ್ದಾವೆ. ಅಥವಾ ಒಡೋಮಸ್ ಅಂತ ಹೇಳುವಂಥದ್ದು ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದು ಪ್ರೊಟೆಕ್ಷನಿಗೆ, ಪರ್ಸ್ನಲ್ ಪ್ರೊಟೆಕ್ಷನಿಗೆ. ಇನ್ನು ಮಲೇರಿಯಾ ಉದಾಹರಣೆಗೆ ರಾತ್ರಿ ಕಡಿತದೆ ಸೊಳ್ಳೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ರಾತ್ರಿ ಮಲಗುವಾಗ ನಾವು ಸೊಳ್ಳೆ ಪರದೆಯನ್ನು ಹಾಕಿಕೊಳ್ಬೋದು. ಅಥವಾ ಅದೇ ನಾನು ಹೇಳಿದಾಗೆ ಆ ಒಂದು ಸೊಳ್ಳೆಯ ರಿಪೆಲೆಂಟ್ಗಳನ್ನು ನಾವು ಯೂಸ್ ಮಾಡ್ಬೋದು. ಇನ್ನೂ ಹೆಚ್ಚಾಗಿ ನಾವು ಈ ಮನೆಯ ಕಿಟಕಿಗಳೇನಿದ್ದಾವೆ ಅಷ್ಟನ್ನು ನಾವು ಮಾಸ್ಕಿಟೋ ಪ್ರೂಫಿಂಗ್ ಮಾಡ್ಬೋದು. ಅಂದರೆ ಅಲ್ಲಿ ಸೊಳ್ಳೆ ಪರದೆಯನ್ನು ಮನೆ ಕಿಟಕಿಗಳಿಗೆ ಹಾಕ್ಬಿಟ್ರೆ ಮನೆ ಒಳಗಡೆ ಬರೋದು ತಪ್ತದೆ. ಸೊ ಇದನ್ನೆಲ್ಲನೂ ಕೂಡ ನಾವು ಮಾಡ್ಬೋದು. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊಳ್ಳೆಗಳು ನಮಗೆ ಕಡಿಯೋದನ್ನು ನಾವು ತಪ್ಪಿಸ್ಕೊಳ್ಳುವಂಥ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಪದೇ ಪದೇ ನಾವು ಸ್ನಾನ ಮಾಡೋದ್ರಿಂದನೂ, ಯಾಕೆಂದರೆ ಸೊಳ್ಳೆಗಳು ಏನಿರ್ತವೆ ಗೊತ್ತಾ, ಸೊಳ್ಳೆಗಳು ಈ ಬೆವರಿನ ವಾಸನೆಯಿಂದ ಬರುವಂಥದ್ದು. ಸೊ ಹಾಗಾಗಿ ಸೊಳ್ಳೆಗಳಿಗೆ ಇದು ಮನುಷ್ಯ ಅಂತೇಳಿ ನೋಡೋದಕ್ಕೆ ನಿಮ್ಮನ್ನು ನೋಡಿ ಬರೋದಿಲ್ಲ. ಸೊ ಅದು ಬರೋದು
ಆ ಒಂದು ಸ್ಮೆಲ್ಲಿಗೆ ಬರುತ್ತೆ. ಅದಕ್ಕೆ ಸ್ಮೆಲ್ಲನ್ನು ತೆಗೆದುಕೊಳ್ಳುವಂಥ ಗ್ರಂಥಿಗಳಿರ್ತವೆ, ಸ್ಮೆಲ್ಲನ್ನು ಗ್ರಾಹಿಸುವಂಥ ಗ್ರಂಥಿಗಳಿರ್ತವೆ. ಸೊ ಈ ಸ್ಮೆಲ್ಲಿಗೋಸ್ಕರ ಅದು ಬರುತ್ತೆ. ಸೊ ಹಾಗಾಗಿ ಸೊಳ್ಳೆಗಳು ಬರದೇ ಹೋದಾಗೆ ತಡೆಗಟ್ಟುಕೊಳ್ಳಿಕ್ಕೆ ನಾವು ಪದೇ ಪದೇ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆಗಿದ್ದನ್ನು ಕೂಡ ಸೊಳ್ಳೆಗಳು ಅಷ್ಟೇ ಮಟ್ಟದಲ್ಲಿ ಕಮ್ಮಿ ಆಗುತ್ತೆ. 100% ಅಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅದರಲ್ಲಿಯೂ ಕೂಡ ಇತ್ತೀಚೆಗೆ ಈ ಒಂದು ಸೊಳ್ಳೆಗಳಿಗೋಸ್ಕರನೇ ಸೋಪ್ಗಳು ಕೂಡ ಬಂದಿದ್ದಾವೆ. ಪೈರೆಥ್ರಮ್ ಅಬ್ಸ್ಟ್ರಾಕ್ಟ್ ಇರುವಂಥ ಕೆಲವಷ್ಟು ಸೋಪ್ಗಳು ಕೂಡ ಇದ್ದಾವೆ. ಅದನ್ನು ಯೂಸ್ ಮಾಡಿಕೊಂಡ್ರೂ ಕೂಡ ಸೊಳ್ಳೆ ರೆಪಲೆಂಟ್ ಅದರಲ್ಲೇ ಇರ್ತದೆ. ಸೊ ಅದು ಕೂಡ ಒಂದು ಮೆಥಡು. ಸೊ ಸೊಳ್ಳೆಗಳೇನಾಗಿರ್ತವೆ, ಸೊಳ್ಳೆಗಳಲ್ಲೂ ಒಂದು ವಿಶೇಷತೆ ಇದೆ. ಎಲ್ಲ ಸೊಳ್ಳೆಗಳು ಕೂಡ ರೋಗವನ್ನು ಹರಡೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಒಂದು ಕೆಲವಷ್ಟು ಸೊಳ್ಳೆಗಳು ಮಾತ್ರ, ಎಸ್ಪೆಷಲಿ ಎನಾಫೆಲಿಸ್ ಸೊಳ್ಳೆ, ಇಡಿ ಸೊಳ್ಳೆ ಹಾಗೂ ಈ ಒಂದು ಕ್ಯೂಲೆಕ್ಸ್ ಸೊಳ್ಳೆ ನಮಗೆ ಕೆಲವಷ್ಟು ರೋಗಗಳನ್ನು ಹರಡ್ತವೆ. ಇದು ಮುಖ್ಯವಾದಂಥ ಸೊಳ್ಳೆಗಳು. ಅದರಲ್ಲಿಯೂ ಹೆಚ್ಚಾಗಿ ಹೆಣ್ಣು ಸೊಳ್ಳೆಗಳು ಹೆಚ್ಚಾಗಿ ಹರಡ್ತವೆ. ಯಾಕೆ ಅಂತಂದರೆ ಸೊಳ್ಳೆ ಭಾಗಶಃ ಅದು ರಕ್ತವನ್ನು ಹೀರುವಂಥ ಗುಣಧರ್ಮ ಅದಕ್ಕಿಲ್ಲ. ಈ ಗಂಡು ಸೊಳ್ಳೆಯನ್ನು ತೆಗೆದುಕೊಂಡ್ರೆ ಅದು ಪ್ಯೂರ್ಲಿ ವೆಜಿಟೇರಿಯನ್, ಅದು ಸೊಳ್ಳೆ ಕಡಿಯೋದೇ ಇಲ್ಲ. ಅದು ವೆಜಿಟೇರಿಯನ್ನು ಮಕರಂದವನ್ನು ಹೀರ್ಕೊಂಡು ಬದುಕ್ತದೆ, ಅದರಲ್ಲೇ ಬದುಕೊಳ್ಳುತ್ತೆ. ಬಟ್ ಹೆಣ್ಣು ಸೊಳ್ಳೆಗೆ ಮೊಟ್ಟೆ ಇಡಕ್ಕಿರುತ್ತೆ. ಸೊ ಮೊಟ್ಟೆ ಇಡುವಂಥ ಸಂದರ್ಭದಲ್ಲಿ ಅದಕ್ಕೆ ಅದು ಒಂದು ಇನ್ಸ್ಟಿಂಕ್ಟ್ ಇರುತ್ತೆ ಒಳಗಡೆಯಿಂದ, ಅದು ಕಡಿಲೇಬೇಕು, ಅದಕ್ಕೆ ರಕ್ತ ಬೇಕಾಗತ್ತೆ. ಸೊ ಅದು ರಕ್ತ ಪಿಪಾಸಿ ಆಗೋದು ಮೊಟ್ಟೆಯನ್ನು ಇಡುವಂಥ ಸಂದರ್ಭದಲ್ಲಿ ಆ ಒಂದು ಇನ್ಸ್ಟಿಂಕ್ಟ್ ಅದಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಅದು ಶರೀರವನ್ನು ಅಂದರೆ ನಮಗೆ ಕಡಿದ್ಬಿಟ್ಟು ರಕ್ತವನ್ನು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಹೆಣ್ಣು ಸೊಳ್ಳೆ ಹೆಚ್ಚಾಗಿ ನಮಗೆ ಕಡಿಯುವಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಈ ಸೊಳ್ಳೆಯನ್ನು ನಾವು ತಪ್ಪಿಸಿಕೊಳ್ಳೋದಕ್ಕೆ ಇದೆಲ್ಲ ಮಾರ್ಗ ನಮ್ಮ ಹತ್ರ ಇದೆ. ಎಸ್, ಓಕೆ. ಈಗಾಗಲೇ ಹೇಳಿದ ಹಾಗೆ ಜುಲೈ ಮಂತಲ್ಲಿ ಅಂದರೆ ಬರುವ ಮಂತಲ್ಲಿ ನೀವು ಡೆಂಗ್ಯೂ ಮಾಸಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಕುರಿತಾಗಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸೊ ಈಗ ಏನಾಗುತ್ತೆ, ಈ ಒಂದು ಯಾವುದೇ ವೆಕ್ಟರ್ ಬಾರ್ನ್ ಡಿಸೀಸ್ ತೆಗೆದುಕೊಂಡ್ರೆ, ಎಸ್ಪೆಷಲಿ ಮಲೇರಿಯಾ ಇರ್ಬೋದು, ಡೆಂಗು ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಆಗೋದು ಮಳೆಗಾಲದಲ್ಲಿ. ಸೊ ಈ ಮಳೆಗಾಲ 3-4 ತಿಂಗಳ ಏನಿದೆ, ನಮ್ಮ ಇಡೀ ವರ್ಷದ ಸುಮಾರು 50-60% ಏನು ಡಿಸೀಸ್ ಇದೆ, ಬರ್ಡನ್ ಇದೆ, ಅದು ಇದೇ ಕಾಲದಲ್ಲಿ ಬರುವಂಥದ್ದು. ಯಾಕೆಂದರೆ ನೀರು ಜಾಸ್ತಿ ಇರ್ತದೆ. ಸೊ ನಾನು ಆಗಲೇ ಹೇಳಿದಾಗೆ ನಮ್ಮ ವಾತಾವರಣನ ನಾವು ಕಲುಷಿತ ಮಾಡಿದ್ದೀವಿ, ಸಾಕಷ್ಟು ಕಡೆಗಳಲ್ಲಿ ಏನೇನೋ ಬಿಸಾಕಿದ್ದೀವಿ, ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಅಲ್ಲಿ ಸೊಳ್ಳೆ ಬೆಳೆಯುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪೀರಿಯಡಲ್ಲಿ ಅಂದರೆ ಮಾನ್ಸೂನ್ ಪೀರಿಯಡ್ ಏನಿದೆ, ಮಳೆಗಾಲ, ಇಲ್ಲಿ ಸೊಳ್ಳೆ ಜಾಸ್ತಿ ಆಗೋದ್ರಿಂದ ಸೊಳ್ಳೆಯಿಂದ ಹರಡುವಂಥ ರೋಗಗಳು ಕೂಡ ಜಾಸ್ತಿ ಆಗ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಮಳೆಗಾಲದ ಪ್ರಾರಂಭದಲ್ಲಿ ನಾವು 2-3 ಹಂತದಲ್ಲಿ ಈ ಒಂದು ವಿಚಾರವನ್ನು ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಇದೆ. ಮೊದಲಿಂದಾಗಿ ನಾವು ಏಪ್ರಿಲಿಂದ ತೆಗೆದುಕೊಂಡ್ರೆ, ಏಪ್ರಿಲ್ 25ಕ್ಕೆ ನಾವು ವರ್ಲ್ಡ್ ಮಲೇರಿಯಾ ಡೇವನ್ನು ಆಚರಿಸ್ತೇವೆ. ಅದರ ಮೂಲಕವಾಗಿ ನಾವು ಸಾಕಷ್ಟು ಒಂದು ಮಲೇರಿಯಾ ಸಂಬಂಧ ಒಂದು ಚಿತ್ರಣವನ್ನು ಬಿತ್ತರಿಸ್ತೇವೆ. ಹಾಗೆಯೇ ಜನರಿಗೆ ತಿಳುವಳಿಕೆಯನ್ನು ಕೊಡ್ತೇವೆ. ಹಾಗೆಯೇ ಮೇದಲ್ಲಿ ಬಂದರೆ ಮೇ 16ಕ್ಕೆ ನಾವು ಡೆಂಗು ಡೇಯನ್ನು ಆಚರಿಸ್ತೇವೆ, ನ್ಯಾಷನಲ್ ಡೆಂಗು ಡೇ ಅಂತ. ಸೊ ಅದರಿಂದಾಗಿ ಒಂಚೂರು ಮಾಹಿತಿಯನ್ನು ಬಿತ್ತರಿಸ್ತೇವೆ. ಜೂನ್ನಲ್ಲಿ ಇಡೀ ಮಾಸವನ್ನು, ಇಡೀ ತಿಂಗಳನ್ನು ನಾವು ಮಲೇರಿಯಾ ಮಾಸಾಚರಣೆ ಅಂತ ಮಾಡ್ತೇವೆ. ಸೊ ಮಲೇರಿಯಾ ಬಗ್ಗೆ ಸಾಕಷ್ಟು ಒಂದು ಚಿತ್ರಣವನ್ನು ಜನರಿಗೆ ಕೊಡ್ತೇವೆ. ಅದು ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಬೇಕು ಅದನ್ನೆಲ್ಲ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೇವೆ. ಹಾಗೆಯೇ ಜುಲೈನಲ್ಲಿ ಈ ಒಂದು ಡೆಂಗು ಮಾಸಾಚರಣೆಯನ್ನು ಮಾಡ್ತೇವೆ. ಮೂಲ ಉದ್ದೇಶ ಏನು ಅಂತಂದರೆ, ಈ ಸಂದರ್ಭದಲ್ಲಿ ಜನರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದರೆ, ಹಾಗೆ ಅದು ಯಾವ ಥರದಲ್ಲಿ ಬರುತ್ತೆ, ಅದನ್ನು ಯಾವ ರೀತಿಯಲ್ಲಿ ಅದರಿಂದ ಪ್ರೊಟೆಕ್ಷನನ್ನು ತೆಗೆದುಕೊಳ್ಬೋದು, ಸೊಳ್ಳೆಗಳನ್ನು ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲು ನಾವು ಏನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು, ಅದನ್ನು ಒಂದು ಅವೇರ್ನೆಸ್ಸನ್ನು ಜನರಿಗೆ ಕೊಟ್ಟರೆ ಅದರಿಂದಾಗಿ ಈ ಒಂದು ರೋಗಗಳು ಹತೋಟಿಗೆ ಬರಬಹುದು ಅಂತ ಹೇಳೋ ದೃಷ್ಟಿಯಿಂದ ಈ ಮಾಸಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಸ್, ಓಕೆ ಸರ್, ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ, ಯಶಸ್ಸು ಕಾಣಲಿ ಕಾರ್ಯಕ್ರಮ ಅಂತ ಹೇಳ್ತಾ, ಈಗಾಗಲೇ ಹೇಳಿದಾಗೆ ಸಾಕಷ್ಟು ವಿಚಾರವನ್ನು ಅಥವಾ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಅತಿಥಿಗಳು ನೀಡಿದ್ದಾರೆ. ಈ ಒಂದು ಡೆಂಗ್ಯೂ ಸೊಳ್ಳೆ ಆಗಿರ್ಬೋದು, ಇದನ್ನು ತಡೆಗಟ್ಟುವಂಥ ಒಂದು ಕ್ರಮಗಳು ಏನು, ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನೀವು ಕೂಡ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ, ಅಥವಾ ನೀರು ನಿಲ್ಲುವಂಥ ಶೇಖರಣೆ ಆಗುವಂಥ ಜಾಗಗಳೇನಿದೆ ಇದರ ಕುರಿತಾಗಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ಕೂಡ ಸೂಕ್ತವಾಗಿದೆ. ಯಾಕಂದರೆ ಈ ಬೇರೆ ಊರುಗಳಿಂದ ಬರುವಂಥ ವಲಸಿಗರಾಗಿರ್ಬೋದು, ಇವರಿಂದ ಕೂಡ ಈ ಒಂದು ರೋಗ ಹರಡುವಂಥ ಭೀತಿ ಕೂಡ ಹೆಚ್ಚಾಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ಕೂಡ ಬಹಳಷ್ಟು ಅಗತ್ಯ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.